ದಯ ಚಿತ್ತಲೊಂದಿನ ಕೋಟಿ ಚೆನ್ನಯ್ಯ ರಕ್ತ ಬಲಿ ಕೋಟಿ ಚೆನ್ನಯ್ಯರು ಕರ್ಕಲ್ಲ ತೋಟದ ಕಾತನ್ಯ ವೈದ್ಯ ಹಾಗೂ ದೇವಿ ವೈದ್ಯದಿಗೆ ಮಕ್ಕಳಾಗಿ ಪ್ರಪಂಚದ ಬೆಳಕನ್ನು ಕಂಡವರು ನಾವು. ಅವಳಿ ಮಕ್ಕಳಾಗಿ ಪ್ರಪಂಚದಲ್ಲಿ ಹುಟ್ಟಿದಂತಹ ನಮಗೆ ಕೋಟಿ ಚೆನ್ನಯ್ಯರನ್ನುವಂತಹ ಹೆಸರನ್ನಿರಿಸಿದ್ದಾರೆ. ಆದ್ರೆ ಏನು ಮಾಡೋಣ, ಪ್ರಪಂಚದಲ್ಲಿ ಹುಟ್ಟಿದಂತಹ ಎಲ್ಲಾ ಜೀವಿಗಳಿಗೂ ಭಗವಂತನು ಎಲ್ಲಾ ಸೌಕರ್ಯವನ್ನು ಎಲ್ಲಾ ಸೌಭಾಗ್ಯವನ್ನು ಅನುಗ್ರಹಿಸುವುದಿಲ್ಲ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನಮ್ಮ ಬದುಕಾಯಿತು. ಪ್ರಪಂಚದ ಬೆಳಕನ್ನು ಕಾಣುವ ಹೊತ್ತಿಗೆ ತಂದೆ ತಾಯಿಗಳ ಮುಖವನ್ನು ಕಾಣುವಂತಹ ಯೋಗವನ್ನು ನಾವು ಕಳೆದುಕೊಂಡೆವು. ಈ ಮಕ್ಕಳು ಅನಾಥರಾಗಿ ಉಳಿಬಾರದು. ಅನಾಥರಿಗೆ ಯಾವತ್ತೂ ದೇವರೇ ಅನುಗ್ರಹ ಆಗ್ತಾರೆ, ದಾತನಾಗ್ತಾನೆ ಎನ್ನುವುದಕ್ಕಾಗಿ ದೇವರ ಸ್ವರೂಪದಲ್ಲಿದ್ದಂತಹ ಪೆರುಮಾಳ ಬಳ್ಳಾಳರು ನಮ್ಮನ್ನು ಸಾಕಿ ಸಲಹುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು. ನಮ್ಮ ಮಾವನಾದಂತಹ ಸಾಯನ ವೈದ್ಯನ ಮನೆಯಲ್ಲಿ ನಾವು ಇಷ್ಟು ಎತ್ತರಕ್ಕೆ ಬೆಳೆಯುವುದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆದ್ರೆ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇರುವಂತಹ ನಾವು ಕೇವಲ ಉಂಡು ತಿಂದು ಆಟದಲ್ಲಿ ತಮ್ಮ ಬದುಕನ್ನು ಸಾಗಿಸುವುದಲ್ಲ, ಬದುಕಿಗೆ ಒಂದು ಅರ್ಥವನ್ನು ಕಲ್ಪಿಸಿಕೊಳ್ಬೇಕು ಎನ್ನುವ ನೆಲೆಯಿಂದ ದುಡಿದು ತಿನ್ನಬೇಕು ಎನ್ನುವ ಕಲ್ಪನೆ ನಡೆಸಿಕೊಂಡು ಪೆರುಮಾಳ ಬಳ್ಳಾಳರು ನಾವು ದುಡಿಯುವುದಕ್ಕಾಗಿ ನಮಗೆ ಇಂತಹ ಹೊಲವನ್ನು ತೋರಿಸಿಕೊಟ್ರು. ಆ ಹೊಲದಲ್ಲಿ ಚೆನ್ನಾಗಿ ನಾವು ದುಡಿದೆವು. ಆಡಿದ ಒಂದು ಮಾತು ಉಂಟು, ನಾವು ವ್ಯಕ್ತಿಗಳಲ್ಲಿ ಯಾವತ್ತೂ ಹೊರಳಾಡಬಾರದಂತೆ. ನಾವು ಮಣ್ಣಿನಲ್ಲಿ ಹೊರಳಾಡಿದೆವು ಅಂತಾದ್ರೆ ನಮ್ಮ ಬದುಕನ್ನುವುದು ಬಂಗಾರವಾಗುವುದಕ್ಕೆ ಸಾಧ್ಯ ಎನ್ನುವ ಸತ್ಯವನ್ನು ಅರಿತು ಅದೇ ಮಣ್ಣಿನಲ್ಲಿ ಚೆನ್ನಾಗಿ ನಾವು ದುಡಿದೆವು. ಮೊನ್ನೆ ದಿನ ತಾನೇ ನಾವು ಬಿತ್ತನೆಯನ್ನು ಮಾಡಿದ್ದೇವೆ. ಯಾರೇ ಆಗಿರ್ಲಿ, ಯಾವ ಕೃಷಿಕನೇ ಆಗಿರ್ಲಿ, ಅವ ದುಡಿಯುವಂತಹ ಸಂದರ್ಭದಲ್ಲಿ ಅವನಿಗೆ ಎಷ್ಟೇ ಆಯಾಸ ಆಗಿದ್ರು ಬಿತ್ತನೆಯನ್ನು ಮಾಡಿದ ಮೇಲೆ ಆ ಬಿತ್ತನೆಯ ಮೊಳಕೆಯನ್ನು ಕಂಡಾಗ ಅವನ ಬದುಕಿನಲ್ಲಿ ಅಲ್ಲಿಯವರೆಗೆ ಆದಂತಹ ಆಯಾಸ ಎಲ್ಲವೂ ಕ್ಷಣ ಮಾತ್ರದಲ್ಲಿ ಪರಿಹಾರ ಆಗ್ತದಂತೆ. ಅದಕ್ಕಾಗಿ ಮೊನ್ನೆ ಬಿತ್ತನೆ ಮಾಡಿದ್ದೇವೆ. ಆ ಮೊಳಕೆಯನ್ನು ಕಾಣಬೇಕೆನ್ನುವ ಆತುರ ಕಾತರ ನನ್ನ ಮನದಲ್ಲಿ ಉಂಟು. ನನಗೂ ಉಂಟು. ನನ್ನ ಜೊತೆಗೆ ಬರ್ತೀಯಾ? ಹರಗರ ವಿಧಿ ಕಷ್ಟವಾಗಿದೆ ಬರಿದೆ ಬಳಲಿ ಮಂತ್ರಿ ಮಲ್ಲಯ್ಯ ಹರಿಸಗೊಡಲಿ ಜಲವ ತಗ್ಗಿರುಳ್ ಇರುವುದಿಂತು ಹರಗರ ಎನ್ನುವಂತಹ ಉತ್ಕಾರ ನಮ್ಮ ಗರಿವಿಲ್ಲದಂತೆ ನಮ್ಮ ಜೀವದಿಂದ ಹೊರ ಚಿಮ್ಮಲ್ಪಟ್ಟಿತು. ಇದಕ್ಕೆ ಕಾರಣ ಏನು ಗೊತ್ತಾ? ಯಾವ ನಿರೀಕ್ಷೆಯನ್ನಿಟ್ಟುಕೊಂಡು ನಾವಿಲ್ಲಿಗೆ ಬಂದೆವ ಆ ನಿರೀಕ್ಷೆಗೆ ತದ್ವಿರುದ್ಧವಾದಂತಹ ದೃಶ್ಯವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಛೇ, ಎಷ್ಟೊಂದು ಕಷ್ಟಪಟ್ಟಿದ್ದೇವೆ ನಾವು. ಆ ಮೊಳಕೆಯನ್ನು ಕಾಣಬೇಕೆನ್ನುವಂತಹ ತವಕ ನಮ್ಮಲ್ಲಿ ಇತ್ತು. ಇಲ್ಲಿ ಬಂದು ನೋಡಿದ್ರೆ ನಾವು ಏನನ್ನು ಕಾಣ್ತಾ ಇದ್ದೇವೆ? ನಮ್ಮ ಹೊಲವೆಲ್ಲವೂ ನೋಡಿದ್ರೆ ರಾಮ ಸಮುದ್ರದ ಹಾಗೆ ಕಾಣ್ತಾ ಇದೆ. ಯಾಕೆ ಹೀಗಾಯಿತು? ಈ ರೀತಿಯಾಗಿ ನೀರು ತುಂಬಿಕೊಳ್ಳುವುದಕ್ಕೆ ಏನು ಕಾರಣ? ನಮಗೆ ಈ ಊರಿನಲ್ಲಿ ಯಾರಿದ್ದಾರೆ ವೈರಿಗಳು? ನಮ್ಮನ್ನು ದ್ವೇಷ ಮಾಡುವವರು ಯಾರಿದ್ದಾರೆ? ಎಲ್ಲರೂ ಪ್ರೀತಿಯಿಂದ ನಮ್ಮನ್ನು ಮಾತನಾಡಿಸ್ತಾರೆ. ಎಲ್ಲರೂ ಬಳಿಗೆ ಕರೆದು ನಮ್ಮಲ್ಲಿ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ. ಹಾಗಿದ್ರೆ ಯಾರು? ಇಲ್ಲಿ ನಮಗೆ ವಿರೋಧಿಗಳಂತ ಇರುವುದು ಒಬ್ಬರೇ ಒಬ್ಬರು. ಯಾರು? ಅಡಿಗಡಿಗೂ ಕ್ಷಣ ಕ್ಷಣಕ್ಕೂ ಯಾವುದೇ ಕಾರ್ಯ ಮಾಡಿದ್ರು ಅದರಲ್ಲಿ ತಪ್ಪನ್ನು ಎತ್ತಿ ಹಿಡಿದು ತಪ್ಪು ದಾರಿಗಳು ನೀವು ಅಂತ ನಮ್ಮನ್ನು ಬೆಟ್ಟೆತ್ತಿ ತೋರಿಸುವವರು ಆ ಮಲ್ಲಯ್ಯ ಬುದ್ಧಿವಂತರು. ಅವರಿಗೆ ದೇವರು ಯಾಕೆ ಇಂಥ ಬುದ್ಧಿ ಕೊಟ್ಟಿದ್ದಾರೆ? ನಮ್ಮಲ್ಲಿ ಅಂತಹ ದ್ವೇಷ ಏನು? ಯಾಕಾಗಿ ಆದ್ರೂ ಹೀಗೆ ಮಾಡಿದ್ರು? ನಾವು ಕಷ್ಟಪಟ್ಟದ್ದು ವ್ಯರ್ಥ ಅಂತ ಆಯ್ತಲ್ಲ. ದಾರಿಯ ಗೈದನಾಗಲ ಗುನ್ನದಲ್ಲಿ ಬಿತ್ತನೆ ಮಾಡುವಂತಹ ಸಂದರ್ಭದಲ್ಲಿ ಬುದ್ಧಿವಂತನಲ್ಲೊಂದು
ಮಾತನ್ನಾದ್ರೂ ಕೇಳಲಿಲ್ವೇ ನೀನು? ಅಂತಹ ಸೌಜನ್ಯವನ್ನು ನಾವು ಯಾವತ್ತೂ ಮರೆತದ್ದು ಉಂಟಾ? ಇಲ್ಲ. ಏನಿದ್ರು ನಾಡಿನ ಮಂತ್ರಿಯವರ ಹಿರಿತನಕ್ಕೆ ಗೌರವವನ್ನು ಕೊಟ್ಟು ಬಿತ್ತನೆ ಮಾಡುವುದಕ್ಕಿಂತ ಮೊದಲಾಗಿ ನಾನು ಅವರನ್ನು ಕಂಡವರ ಒಪ್ಪಿಗೆಯನ್ನು ಪಡೆಯುವುದಕ್ಕೆ ಅವರ ಬಳಿಗೆ ಹೋದೆ. ನಾನು ಹೋಗುವಂತಹ ಸಂದರ್ಭದಲ್ಲಿ ಬರೀ ಕೈಯಿಂದ ಹೋಗ್ಲಿಲ್ಲ, ಮಂತ್ರಿಗಳ ಮನೆಗೆ ಹೋಗುವುದು. ಏನಾದ್ರೂ ಕೊಂಡು ಹೋಗಬೇಕೆನ್ನುವ ಕಾರಣಕ್ಕೆ ನಾವೇ ಬೆಳೆದಂತ ಕೆಲವು ತರಕಾರಿಗಳು, ಹಣ್ಣು ಹಂಪಲುಗಳು ಇವುಗಳನ್ನೆಲ್ಲ ಕಾಣಿಕೆ ರೂಪವಾಗಿ ಇಟ್ಕೊಂಡು ನಾನು ಹೋದೆ. ಹೋದಾಗ ಮನೆಯಲ್ಲಿ ಅವರು ಹೇಗಿದ್ರು ಗೊತ್ತಾ? ಹೇಗಿದ್ರು? ವಸ್ತ್ರವೇ ಇಲ್ಲದೆ ಪರಿಮೈಯಿಂದ ಆ ಕಡೆ ಕೈಗೊಂದು ಕಾಲಿಗೊಂದು ಎಂಬಂತೆ 4 ಮಂದಿ ಆಳುಗಳ ಮಧ್ಯದಲ್ಲಿ ದೇಹವನ್ನು ಪೂರ್ತಿ ತೈಲದಿಂದ ಉಜ್ಜುತ್ತಾ ಇದ್ರು. ಹೌದೇ? ನಾನು ದೂರದಿಂದ ಹೋಗುವುದನ್ನು ಗಮನಿಸಿದ್ದಾರೆ. ಗಮನಿಸಿಯೂ ಗಮನಿಸದವರ ಹಾಗೆ ನೆಲನೋಟಕರಾಗಿದ್ರು. ನಾವು ಮಾಡಬೇಕಾದ ಕರ್ತವ್ಯ ಮಾಡಬೇಕಲ್ಲ. ಹೌದು. ಅವರ ಬಳಿಗೆ ಹೋದೆ, ನಮಸ್ಕಾರ ಮಾಡಿದೆ, ಕಾಣಿಕೆಯನ್ನು ಒಪ್ಪಿಸಿದೆ, ವಿಚಾರವನ್ನು ತಿಳಿಸಿದೆ. ಅಷ್ಟು ಹೊತ್ತಿಗೆ ಹೀಗಿದ್ದ ಮುಖವನ್ನು ಹೀಗೆ ಸುಮ್ಮನೆ ಕುಳಿತು ತಿಳಿದವರೊಂದು ಆಡಿದ ಮಾತಿಲ್ವೇ? ಏನು? ಮೌನಂ ಸಮ್ಮತಿ ಲಕ್ಷಣ. ಹಾಗಿದ್ರೆ ಇವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ತಿಳಿದು ನಾನು ಅಲ್ಲಿಂದ ಮರಳಿ ಬಂದವನಿದ್ದೇನೆ. ಅಷ್ಟೆಲ್ಲ ನಾವು ಅವರಿಗೆ ಗೌರವವನ್ನು ಕೊಟ್ಟ ಮೇಲೆ ಅವರು ಹೀಗೆ ಮಾಡ್ತಾರೆ ಅಂತಂದ್ರೆ ನಾವು ಏನು ಮಾಡುವುದು? ಹಾಗಾದ್ರೆ ಇದಕ್ಕೆ ಕಾರಣ ಬುದ್ಧಿವಂತ. ಅವರೇ ನಮ್ಮ ಒಳ್ಳೆಯತನವನ್ನು ದೌರ್ಬಲ್ಯ ಎನ್ನುವ ಹಾಗೆ ಭಾವಿಸಿಕೊಂಡನೇ ಆ ಬುದ್ಧಿವಂತ. ಆತನಿಗೆ ತಕ್ಕುದಾದ ಶಿಕ್ಷೆ ಆಗಲೇಬೇಕು. ಏನ್ ಮಾಡ್ತಾರೆ? ನಾನು ಅವನನ್ನು ಬಿಡುವವನ? ಹಿಡಿದಂತಹ ಖಡ್ಗದಿಂದ ಅವನ ಶಿರವನ್ನು ಕಡಿಯುವೆ. ಅಷ್ಟು ಮಾತ್ರವಲ್ಲ, ಮತ್ತೆ ನೋಡು, ನಮ್ಮ ಕೃಷಿ ಎಲ್ಲ ನಾಶವಾಗಿ ಹೋಗಿದೆ, ನೀರಿನಲ್ಲಿ ಮುಳುಗಿ ಕೊಳೆತು ಹೋಯಿತು. ಇದಕ್ಕೆ ಕಾರಣ ಯಾರು? ಆ ಬುದ್ಧಿವಂತ. ಹೌದು. ಹಾಗಾಗಿ ಮೇಲಿನದ್ದು ನಮ್ಮದು, ಕೆಳಗಿನದ್ದು ಅವರದ್ದು. ಹೌದು, ನಮ್ಮದು ನಾಶವಾಗಿ ಹೋಗಿದೆ, ಅವನದ್ದು ಉಳಿಯಬಾರದು. ಕಟ್ಟೆಯನ್ನು ಒಡೆದು ಮೂರು ಭಾಗವಾಗಿ ತುಂಡರಿಸಿದ್ದೇನೆ. ನೀರಿನಲ್ಲಿ ಕೊಚ್ಚಿ ಕೊಚ್ಚಿ ಹೋಗುತ್ತಾ ಇದೆ. ಒಳ್ಳೆ ಕೆಲಸ ಮಾಡಿದ್ದೀನಿ. ಏನು? ನಮ್ಮದ್ದು ಕೊಳೆತು ಹೋಯ್ತು, ಅವರದ್ದು ಕೊಚ್ಚಿ ಹೋಯ್ತು ಅಂತ ಆಯ್ತು. ಈಗ ಅವರಿಗೂ ನಮಗಿರುವ ವ್ಯತ್ಯಾಸ ಏನು? ಏನಾಯ್ತು? ಈಗ ಅವರು ಹಾಗೆ ಮಾಡಿದ್ದಾರೆ ಅಂತ ನಾವು ಹಾಗೆ ಮಾಡುವುದಾ? ತಪ್ಪಾಯ್ತೆ. ಈಗ ಅವರು ತಿಳಿದವರು ಪ್ರಾಜ್ಯರು ಹಾಗೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ಕೆಲವು ದಿನ ಕಳೆದಾಗಾದ್ರೂ ಅವರಿಗೆ ತಲೆಗೆ ಹೋಗ್ತಿತ್ತು. ಈಗ ಅದನ್ನೇ ನೀನು ಮಾಡಿ ನಾವು ಅವರ ಸಾಲಿಗೆ ಸೇರಿದಾಗ ಆಯ್ತಲ್ಲ. ಈಗ ಏನು ಮಾಡುವ? ಮಂತ್ರಿಗಳದ್ದು ಜಾಗ ಗೊತ್ತುಂಟ ನಿನಗೆ? ಈ ಪ್ರಕರಣ ಎಲ್ಲಿಯಾದ್ರೂ ಬುದ್ಧಿವಂತರಿಗೆ ಗೊತ್ತಾಯ್ತು ಅಂತಾದ್ರೆ ಸುಮ್ಮನಿರ್ತಾರ ಅವರು? ಅವರು ಮಂತ್ರಿಗಳು ಏನಾಡಿದ್ರು ಈ ನಾಡಿನಲ್ಲಿ ನಡೆಯುತ್ತದೆ, ನಾವು ಏನೇ ಹೇಳಿದ್ರು ಅದು ಸುಳ್ಳು ಅಂತ ಆಗ್ತದೆ. ನೋಡಿದೆ, ಇಂತಹ ಕೃತ್ಯವನ್ನು ಮಾಡಿ ಹಾಕಿದ್ದು. ಇನ್ನಿದರಿಂದ ನಾವು ತಪ್ಪಿಸಿಕೊಳ್ಳುವುದಾದ್ರೂ ಹೇಗೆ? ಏನು ಮಾಡುವುದು? ಬಿಡು. ಹೇಗೂ ನೀನು ಈ ಕೃತ್ಯ ಮಾಡಿ ಆಯ್ತು. ಇದನ್ನು ಹೇಗಾದ್ರೂ ಮಾಡಿ ನಾನು ಸರಿಪಡಿಸ್ತೇನೆ. ಇನ್ನೇನು ಅವರು ಬರುವ ಹೊತ್ತಾಯ್ತು. ಅವರು ಬರುವ ಹೊತ್ತಿಗೆ ನೀನು ಇಲ್ಲಿರಬೇಡ. ಮತ್ತೆ ಎಲ್ಲಿ ಹೋಗ್ಬೇಕು? ನಮ್ಮ ಕುಲ ಕಸುಬು ಉಂಟಲ್ಲ, ಅದನ್ನು ಮಾಡುವುದಕ್ಕೆ ನೀನು ಆ ಕಡೆ ಹೋಗು. ಅವರು ಬಂದ್ರೆ ಅವರನ್ನು ಹೇಗಾದ್ರೂ ಸಮಾಧಾನ ಪಡಿಸಿ ನಾನು ಅದನ್ನು ಸರಿ ಮಾಡ್ತೇನೆ. ಅಣ್ಣ, ಈಗ ಹೋಗ್ತೇನೆ. ಎಲ್ಲಿಯಾದ್ರೂ ಬುದ್ಧಿವಂತನ ಸ್ವರ ಮೇಲೆ ಏನಿತು ಎಂದಾದರೆ ನೇರವಾಗಿ ಬರುವೆ. ನಾನು ಕರೆಯದೆ ನೀನು ಬರುವ. ಆದಿತ್ತು. ನಾನು ಕರಿಬೇಕು, ಆಮೇಲೆ ಬಂದ್ರೆ ಆಯ್ತು. ಆದಿತ್ತು. ಅದಕ್ಕಿಂತ ಮೊದಲು ಬರಬೇಡ. ಖಂಡಿತ ಇಲ್ಲ. ಹೋಗು. ಕೃತ್ಯ ಮಾಡಿಬಿಟ್ಟಿದ್ದಾನೆ. ಹೇಳಲಿಕ್ಕೆ ಬಹಳ ಸುಲಭ. ಈಗ ಇವರಿಗೆ ಗೊತ್ತಾದ್ರೆ ಇವರು ಸುಮ್ಮನಿರ್ತಾರ? ನೋಡುವ, ಬಂದ್ರೆ ಅಲ್ವಾ, ಏನಾದ್ರೂ ಮಾಡಿ ಅವರನ್ನು ಸರಿ ಮಾಡ್ಬೇಕಷ್ಟೇ. ಮಲ್ಲಯ್ಯ ಮಲ್ಲಯ್ಯ ಸರಿಯಾದ ಫಲವನ್ನು ಬರುವಂತಹ ವೇಳೆ ಆ ಚಿಗುರು ಅದನ್ನು ಕಾಣಬೇಕು ಎನ್ನುವ ಹಾಗೆ ಹಂಬಲದಿಂದ ಬೆಳಿಗ್ಗೆದ್ದು ಬಂದೆ ಅಂತ ಆದ್ರೆ
ರಾಮ ಸಮುದ್ರದ ಹಾಗೆ ಗದ್ದೆಯಲ್ಲಿ ನೀರು ಉಕ್ಕೇರಿ ಬರ್ತಾ ಉಂಟು. ಮಾತ್ರ ಅಲ್ಲ, ನನ್ನದಾದಂತಹ ಆ ಚಿಗುರು ಬೆಳೆಗಳೆಲ್ಲ ಸಂಪೂರ್ಣ ನಾಶವಾಗಿ ಹೋಗಿದೆ. ಹಾಗಾದ್ರೆ ಯಾರು ಇಂತಹ ಕೃತ್ಯವನ್ನು ಗೈದವರಾಗಿರಬಹುದು? ಓ ಹೋ ಹೋ ಹೋ, ಕೆಳಗಿನ ಅನಿಲಜೆ ಎನ್ನುವಂತಹ ಗದ್ದೆ ನನ್ನದು, ಮೇಲಿನ ಏರಜೆ ಎನ್ನುವಂತಹ ಗದ್ದೆ ಕೋಟಿ ಜನೆಯರದು. ಮೇಲಿನ ಗದ್ದೆಯವ ಕೆಳಗಡೆ ನೀರು ಬಿಡಬೇಕು ಅಂತಾದ್ರೆ ಕೆಳಗಿನ ಗದ್ದೆಯವನ ಅಪ್ಪಣೆಯನ್ನು ಕೇಳಲೇಬೇಕು. ಕೇಳಲಿಲ್ಲ ಅಂತಾದ್ರೆ ಅಹಂಕಾರದ ಪರಮಾವಧಿ. ನಮ್ಮನ್ನು ಸಾಕುವುದಕ್ಕೆ ಬಲ್ಲಾಳರಿದ್ದಾರೆ, ಬುದ್ಧಿವಂತ ಏನು ಮಹಾ ಎನ್ನುವಂತಹ ಅಹಂಕಾರವ ಕೇಳಲೇಬೇಕು. ದೂರದಲ್ಲಿ ನೋಡಿದೆ ಅಂತಾದ್ರೆ ಅಲ್ಲಿ ಒಬ್ಬ ಕೈ ಕಟ್ಟಿಕೊಂಡು ನಿಂತಿದ್ದಾನೆ, ಬಹುಶಃ ಕೋಟಿಯಾಗಿರ್ಬೇಕು. ಅವನನ್ನೇ ಮಾತಾಡಿಸಬೇಕು. ಮುಂದುವರಿತಾರೆ. ಮದಾಂಧ ಕೋಟಿ ಬಯಲ ಹಾನಿಗೆ ಇವೆ ನಿನ್ನೊಳಿಗ ನಿಧಾನ. ಏನೆಲ್ಲ ಏನೆಲ್ಲ ಕೋಟಿ ಸ್ವಾಮಿ ವಂದಿಸಿಕೊಂಡಿದ್ದೆ. ನಿನ್ನ ನಮಸ್ಕಾರಕ್ಕೆ ನನ್ನ ತಿರಸ್ಕಾರ. ಆದೀತು, ನಾವೇನು ಮಾಡ್ಲಿಕ್ಕಾಗ್ತದೆ? ಏನು ಪಡುಮಲೆಯ ಬೀಡಿನಲ್ಲಿ ಬೆಳೆದಂತಹ ಮಗು ನಾನು. ಹೌದು ಸ್ವಾಮಿ. ಬಲ್ಲಾಳರ ಸಹಾಯ ಹಸ್ತ ನನ್ನ ಬೆನ್ನ ಮೇಲಿದೆ. ಖಂಡಿತ ನಾನು ಮಾಡಿದ್ದು ನಡೆಯುತ್ತದೆ ಎನ್ನುವಂತಹ ಅಹಂಕಾರವ ನನಗೆ ಹೇಳಿದ್ದ. ಇಲ್ಲದಿದ್ರೆ ರೂಢಿಯ ಕ್ರಮ ಹೇಗೆ? ಹೇಗೆ? ಮೇಲಿನ ಗದ್ದೆಯವ ಬದು ನೀರನ್ನು ಬಿಡುವುದಿದ್ರೆ ಕೆಳಗಿನ ಗದ್ದೆಯವನ ಅಪ್ಪಣೆಯನ್ನು ಪಡೆಯಬೇಕಾದ್ದು ಆದ್ಯ ಕರ್ತವ್ಯ. ಖಂಡಿತ. ನನ್ನಲ್ಲಿ ಕೇಳಲಿಲ್ಲ. ಕೇಳಿಲ್ವ? ಗದ್ದೆಯ ಬದುವನ್ನು ಕತ್ತರಿಸಿ ಬಿಟ್ಟಿದ್ದೀರಿ. ನನ್ನ ಬೆಳೆಯೆಲ್ಲ ಕೊಚ್ಚಿ ನಾಶವಾಗಿ ಹೋಗಿದೆ. ನಿಮಗೆ ಹಾಗೆ ಮಾಡುವುದಕ್ಕಿಂತ ಬುದ್ಧಿವಂತ ಮಲಗಿದಲ್ಲಿ ಬಂದು ನನ್ನನ್ನು ಕಚ್ಚಿ ಕೊಚ್ಚಿ 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 ಕೊಲ್ಲಬಹುದಿತ್ತಲ್ವೇನೋ? ನಮಗೆ ಯಾಕೆ ಪಾಪ? ಹಾಗಾದ್ರೆ ನಾವು ಮಾಡಿದ್ದು ನಡೀತದೆ. ಬುದ್ಧಿವಂತನೇನು ಮಹಾ ಎನ್ನುವಂತಹ ಅಹಂಕಾರ ಉಂಟು ಅಂತಾದ್ರೆ ಇದೋ ಬುದ್ಧಿವಂತ ನಾನೇ ಬಂದಿದ್ದೇನೆ. ಯಾಕೆ ಹೀಗೆ ಮಾಡಿದಿ? ಸ್ವಾಮಿ ನೀವು ಶ್ರೇಷ್ಠ ಕುಲದ ಮಾನವಂತರೆಂದು ನಾವು ಸ್ವಾಮಿ ಮಾನವಂತರೆಂದು ನಾವು ಸಾಮದಿಂದ ಬೇಡಿದಾಗ ಏನನೆಂದಿರೆ? ಸಾಮದಿಂದ ಬೇಡಿದಾಗ ಏನನೆಂದಿರಿ ಸ್ವಾಮಿ? ಸಾಮದಿಂದ ಬೇಡಿದಾಗ ಏನನೆಂದಿರಿ ಸ್ವಾಮಿ? ನೀವು ಶ್ರೇಷ್ಠ ಕುಲದ ಮಾನವಂತರೆಂದು ನಾವು ಸ್ವಾಮಿ ಸ್ವಾಮಿ ಮಠದಲ್ಲಿ ನಿಮ್ಮ
ಬಗ್ಗೆ ಅಪಾರವಾದ ಗೌರವ ಭಾವನೆಯಿಂದ ಹಾ ನಿಮ್ಮನ್ನು ಸ್ವಾಮಿ ಅಂತ ಕರೆದೆ. ಗೌರವ ಭಾವನೆಗೆ ಕೊಳ್ಳಿ ಇಟ್ಟೇ ಅಲ್ಲ. ನಿಮ್ಮನ್ನು ಸ್ವಾಮಿ ಅಂತ ಕರೆಯುವುದಕ್ಕೂ ಒಂದು ಅರ್ಥ ಉಂಟು. ಏನು? ಜಾತಿಯಲ್ಲಿ ಭೂಸುರರು ನೀವು, ಆಹಾ ಬ್ರಾಹ್ಮಣೋತ್ತಮರು. ನೆನಪುಂಟು ನಿನಗೆ. ಈ ಪ್ರಪಂಚದಲ್ಲಿ ಹಾ ಕಣ್ಣಿಗೆ ಕಾಣುವ ದೇವತೆಗಳೆಂದ್ರೆ ಅದು ಬ್ರಾಹ್ಮಣರಂತೆ. ಆಹಾ ಆದ ಕಾರಣ ಹಾ. ಆ ದೇವತಾ ಸ್ವರೂಪಿಯಾದ ನಿಮ್ಮನ್ನು ಹಾ. ಸ್ವಾಮಿ ಅಂತ ಹೇಳಿ 2 ಕರವನ್ನು ಜೋಡಿಸಿ ನನ್ನ ಶಿರವನ್ನು ಬಗ್ಗಿಸಿ. ಬೇಡ ಬೇಡ ಬೇಡ. ಸ್ವಾಮಿ ಸ್ವಾಮಿ ಅಂತ ಎದುರುಗಡೆಯಿಂದ ನಮಸ್ಕಾರ ಮಾಡಿ ಹಾ. ಹಿಂದಿನಿಂದ ನಿನ್ನದಾದಂತಹ ಕಳವಾರದಲ್ಲಿ ಚುಚ್ಚುವ ಕೆಲಸವನ್ನು ಮಾಡುವುದು ಬೇಡ. ನಮಗೆ ನಿಮ್ಮಂತ ನಿಕೃಷ್ಟರ ಸ್ವಭಾವ ನಮಗೊತ್ತುಂಟು. ಹೌದಪ್ಪ, ನಾವು ಅದಕ್ಕೆ ಹತ್ತಿರ ಸೇರಿಸುವುದಿಲ್ಲ. ಹೌದು. ತಿಳಿದವರೊಂದು ಮಾತು ಹೇಳ್ತಾರಲ್ಲ, ಹಾ. ಈ ಕಳ್ಳರಿಗೆಲ್ಲ ಹಾ. ಅಲ್ಲೇ ಅಲ್ಲೇ ಸಂದೇಹ ಅಂತ ಹೇಳ್ತಾರೆ. ಹಾ? ಯಾರು ಕಳ್ಳ? ಯಾರ ಅಲ್ಲಲ್ಲ, ಯಾರ ಕಳ್ಳ? ಈಗ ಇನ್ನೊಬ್ಬರ ಬಗ್ಗೆ ಹಾ. ನಾವು ಯಾವುದಾದ್ರೂ ಒಂದು ಭಾವನೆಯನ್ನು ತಳಿಬೇಕು ಅಂತ ಇದ್ರೆ ಹಾ. ಒಂದಾದು ಸತ್ಯವೋ ಅಸತ್ಯವೋ ಎನ್ನುವುದನ್ನು ವಿಮರ್ಶೆ ಮಾಡಿರಬೇಕು. ಹಾ. ಇಲ್ಲದಿದ್ರೆ ಹಾ. ಇನ್ನೊಬ್ಬ ನಮಗೆ ಗೌರವವನ್ನು ನೀಡುವಾಗ ಹಾ. ಇವ ಏನೋ ಕೆಡುಕನ್ನು ಬಯಸುವುದಕ್ಕೆ ನನಗೆ ಗೌರವವನ್ನು ನೀಡ್ತಾನೆ ಅಂತ ಹೇಳ್ತಾನೆ ಅಂತ ಆದ್ರೆ ಹಾ. ಆ ಹೇಳುವವನ ಮನಸ್ಥಿತಿ ಏನು ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನಿಮ್ಮ ವ್ಯವಹಾರದಲ್ಲಿ ಅದನ್ನು ನಾ ಗುರುತಿಸಿದೆ ಅಂತ ಹೇಳಿದ್ದು. ಅಂತಹ ವ್ಯವಹಾರ ನಾವು ಏನು ಮಾಡಿದ್ದೇವೆ ಸ್ವಾಮಿ? ಇನ್ನು ಏನು ಮಾಡ್ಲಿಕ್ಕುಂಟು? ನನ್ನನ್ನು ಕೊಲ್ಲುವುದಕ್ಕೆ ಮಾತ್ರ ಅಲ್ವಾ ಬಾಕಿ ಉಳಿದದ್ದು? ಇಲ್ಲ ಸ್ವಾಮಿ, ನೀವು ತಿಳ್ಕೊಂಡದ್ದು ತಪ್ಪಾಗಿದೆ. ಮತ್ತೆ ಶ್ರೇಷ್ಠ ಕುಲದಲ್ಲಿ ಜನಿಸಿದವರು ನೀವೆನ್ನುವ ಕಾರಣಕ್ಕೆ ಹಾ. ಅನುನಿತ್ಯವೂ ನಾವು ನಿಮಗೆ ಗೌರವವನ್ನು ಕೊಡ್ತಾ ಇದ್ದವರು. ಹಾ. ನೀವೊಂದು ಮಾತು ಹೇಳಿದ್ರಿ, ಹಾ. ಆ ನೀರು ಬಿಡಬೇಕಾದ್ರೆ ಕೆಳಗೆ, ಮೇಲಿಂದ ಕೆಳಗೆ ನೀರು ಬಿಡಬೇಕಾದ್ರೆ ಒಂದು ಮಾತು ಕೇಳಬೇಕಿದ್ದು, ಅದು ಪದ್ಧತಿ. ಕೇಳಬೇಕೋ ಬೇಡವೋ? ನಾನು ಕೇಳಲಿಲ್ವಾ? ಯಾವಾಗ ಕೇಳಿದ್ದು? ನಾನು ಬರ್ಲಿಲ್ವಾ? ಯಾವಾಗ ಬಂದದ್ದು? ಸ್ವಾಮಿ, ಹಾ. ಮೊನ್ನೆ ನೀರು ಬಿಡುವುದಕ್ಕಿಂತ ಮೊದಲಿನ ದಿವಸ ಹಾ. ಒಂದು ತೆಂಗಿನಕಾಯಿ ಹಾ. ನಾಕಾಣೆ ಹಿಡ್ಕೊಂಡು ಹಾ. ನಿಮ್ಮ ಒಪ್ಪಿಗೆಯನ್ನು ಪಡೆಯುವುದಬೇಕು ಎನ್ನುವ ಕಾರಣಕ್ಕಾಗಿ ಹಾ. ನಿಮ್ಮ ಮನೆಯ ದಾರಿಯನ್ನು ಹಿಡಿದು ನಾನು ಆ ಕಡೆ ಬರುವಾಗ ಹಾ. ಆ ಕಡೆಯಿಂದ ನೀವು ಅದೇ ದಾರಿಯಲ್ಲಿ ಈ ಕಡೆಗೆ ಬರ್ತಾ ಇದ್ದೀರಿ. ನಾವು ರಾಜಕೀಯವಾದಂತಹ ತಲೆಬಿಸಿಯಲ್ಲಿರ್ತೇವೆ. ಹೌದೌದು. ನಮಗೆ ದಾರಿಯಲ್ಲಿ ಹೋಗುವವರನ್ನೆಲ್ಲ ಪರಿಚಯ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಸರಿ ಸ್ವಾಮಿ, ನೀವು ಬರುವವರು ಹೇಳಬೇಕು ನಾನು ಇಂಥವ ಅಂತ. ನಾನು ಹೇಳಿದೆ, ಹಾ. ಆ ದಾರಿಯಲ್ಲಿ ನಿಮ್ಮ ಕಾಲು ಹಿಡಿದೆ, ಹಾ. ಏನು ಅಂತ ಕೇಳಿದ್ರಿ, ಹಾ. ವಿಚಾರವನ್ನು ತಿಳಿಸಿದೆ. ಹಾ. ನೀವು ನಾನು ಹೇಳಿದ್ದಕ್ಕೆ ಗಮನ ಕೊಡ್ಲಿಲ್ಲ. ಹಾ. ನನ್ನ ಕೈಯಲ್ಲಿ ಏನುಂಟು ಅಂತ ನೋಡಿದಿರಿ. ಹಾ. ಕೈಯಲ್ಲಿ ತೆಂಗಿನಕಾಯಿ ಮತ್ತು ನಾಕಾಣೆ ಇತ್ತ. ಹಾ. ಏನು ಮಾಡಿದಿರಿ ನೀವು? ಏನ್ ಮಾಡಿದೆ? ನಾಕಾಣೆಯನ್ನು ಸೆಳೆದು ಹಾ. ನಿಮ್ಮ ಸೊಂಟದಲ್ಲಿ ಸಿಕ್ಕಿಸಿಕೊಂಡಿರಿ. ಆಮೇಲೆ ತೆಂಗಿನಕಾಯಿಯನ್ನು ಅಲ್ಲೇ ಇರುವ ಕಲ್ಲಿಗೆ ಅದನ್ನು ಹೊಡೆದು ಅದನ್ನು ಪುಡಿ ಮಾಡಿ ಅದನ್ನು ಅಲ್ಲಿಯೇ ನೀವು ತಿಂದಿರಿ. ಹೌದೌದು, ನಾನು ಬದುಕುವುದು ನಿನ್ನ ನಾಕಣೆಯಲ್ಲಿ. ಅಲ್ಲ, ಇಷ್ಟು ನೀವು ಮಾಡಿದ್ದೀರಿ ಅಂತಾದ್ರೆ, ಹಾ. ನಾವು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸಿದಿರಿ ಅಂತಾದ್ರೆ ಹಾ. ನಿಮ್ಮ ಒಪ್ಪಿಗೆ ಉಂಟು ಅಂತಂದ್ರೆ ಅರ್ಥ ಅಲ್ವಾ? ನಾನು ಯಾಕೆ ಸ್ವೀಕರಿಸಿದ್ದು? ಯಾಕೆ ಸ್ವಾಮಿ? ನೀನು ಅರ್ಪಿಸುವುದಕ್ಕೆ ಬಂದದ್ದು ಬ್ರಾಹ್ಮಣನಿಗೆ. ಹಾ. ಬ್ರಾಹ್ಮಣ ಸ್ವೀಕರಿಸದಿದ್ರೆ ನಿನಗೆ ದೋಷ ಬರ್ತದೆ. ಹಾ. ನಮ್ಮಿಂದಲಾಗಿ ಹಾ. ಪಾಪ ಹಾ. ಆ ಕೀಳು ಜಾತಿಯ ಮಕ್ಕಳಿಗೆ ನಾಳೆ ದೋಷ ಬರುವುದು ಬೇಡ ಹಾ. ಎನ್ನುವ ಒಳ್ಳೆಯ ಮನೋಭಾವ ಉಳ್ಳವನು. ನೋಡಿ, ಅಂತ ಔದಾರ್ಯ ಗುಣವುಳ್ಳವರು ಮತ್ತೆ ಇವತ್ತು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಅಲ್ಲ, ನಾವು ಕೊಟ್ಟದ್ದು ನಿಮಗೆ ಆಗ್ತದೆ, ಅದನ್ನು ಸ್ವೀಕರಿಸಿದಿರಿ ಅಂತಾದ್ರೆ ಹಾ. ಆಯ್ತು, ನೀರು ಬಿಡಿ ಅಂತ ಹೇಳಿದಾಗಲ್ವಾ? ಅದೇ ಹೇಗಾಗುತ್ತದೆ? ಒಪ್ಪಿಗೆ ನಾವು ಪಡೆದಾಗಲ್ವಾ? ನಿನ್ನದು ಒಳ್ಳೆ ವಿಚಾರ. ನಾವು ಕೊಟ್ಟ ತೆಂಗಿನಕಾಯಿ ಆಗ್ತದೆ, ನಾಕಾಣೆ ಆಗ್ತದೆ, ಹಾ. ನಮ್ಮ ಮಾತು ಆಗುದಿಲ್ವಾ? ನಮ್ಮ ಒಪ್ಪಿಗೆ ಆಗುದಿಲ್ವಾ? ಮಾತು ಕೇಳಬೇಕು. ಹಾ. ನೀನು ಹೇಳುವುದು ಹೇಗಾಗ್ತದೆ ಗೊತ್ತುಂಟ? ಹೇಗಾಗ್ತದೆ? ಗಂಗಾಧರ ಎನ್ನುವಂತಹ ಹೆಸರು ಈಶ್ವರನಿಗುಂಟು. ಹಾ. ಈಶ್ವರ ಸ್ನಾನ ಮಾಡಬೇಕು ಅಂತ ಇಲ್ಲ, ತಲೆಯಲ್ಲಿ ಗಂಗೆ ಇದ್ದಾಳಲ್ಲ ಅಂತ ಹೇಳಿದಾಗ ಆಯ್ತು, ಅದೆಲ್ಲ ಆಗುದಿಲ್ಲ. ಅದು ಉಪಮೆಗೆ ಮಾತ್ರ, ಅದು ವ್ಯವಹಾರಕ್ಕಾಗುವುದಿಲ್ಲ. ಸ್ವಾಮಿ, ವ್ಯವಹಾರಕ್ಕೆ ಬೇರೆ ಕೇಳಲೇಬೇಕು. ನೀವು ಹಾಗೆ ಹೇಳಿದ್ರೆ ಅದನ್ನ ಹಾಗೆ ಹೇಳಿ ಒಪ್ಪಿಕೊಳ್ಳುವಷ್ಟು ಮೂಢರು ನಾವಲ್ಲ. ಮತ್ತೆ ಯಾಕೆಂದ್ರೆ ಹಾ. ಈಗ ಗಂಗಾಧರ ಶಿರದಲ್ಲಿ ಧರಿಸಿದ್ದು ಗಂಗೆ ಏನು ಹಾ. ಯಾರು ತಿಳಿಯದವರು. ಹಾ. ಧರಿಸುವುದಕ್ಕೂ ಹಾ. ಜಲದಲ್ಲಿ ಸ್ನಾನ ಮಾಡುವುದಕ್ಕೂ ಇರುವ ವ್ಯತ್ಯಾಸ ಏನು ಎನ್ನುವ ಕಲ್ಪನೆ ಇಲ್ಲದವರು ನಾವಲ್ಲ. ಹಾ. ಇದು ಹಾಗಲ್ಲ. ಹಾ. ತೆಂಗಿನಕಾಯಿಯನ್ನು ನೀವು ತೆಗೆದು ಬಿಸಾಡ್ತಿದ್ರು ಈಗ ಆಗ್ತಿತ್ತು, ನೀವು ಹೇಳುವ ಉಪಮೆ ಸರಿ ಇರ್ತಿತ್ತು. ಹಾ. ಅದನ್ನು ನಿಮ್ಮ ಹೊಟ್ಟಿಗೆ ಆ ಹಸಿ ಹಸಿ ತೆಂಗಿನಕಾಯಿ ಅಷ್ಟನ್ನು ತಿಂದಿದ್ದೀರಲ್ಲ ನೀವು. ಹಾ. ಹಾಗಿದ್ರೆ ನಾವು ಏನು ಅಂತ ತಿಳ್ಕೊಳ್ಬೇಕು? ಬ್ರಾಹ್ಮಣ ಹಸಿವೆಯಲ್ಲಿರುವಾಗ ನಿಮಗೆ ಆ ದೋಷ ತಟ್ಟುತ್ತದೆ ಎನ್ನುವ ಕಾರಣಕ್ಕೆ ನಾನು ತಿನ್ನದ್ದು ಬಿಟ್ಟರೆ ಒಪ್ಪಿಗೆ ಕೊಟ್ಟಿದ್ದೇನೆ ಅಂತ ಅರ್ಥ ಅಲ್ಲ. ಮತ್ತೆ ಈಗ ಹೇಳಿದ್ರೆ ನಿನ್ನ ತೆಂಗಿನಕಾಯಿಯಿಂದ ನಾವು ಬದುಕುವುದ? ನಾವು ಬದುಕುವುದಲ್ಲ. ನಾನು ತಿಂದದ್ದು ಯಾಕೆ? ಯಾಕೆ? ಬ್ರಾಹ್ಮಣನೊಬ್ಬ ಹಸಿವೆಯಿಂದ ಬರುವಂತಹ ವೇಳೆಯಲ್ಲಿ ನೀನೇನಾದ್ರೂ ಕೊಟ್ರೆ ಅದನ್ನು ನಾನು ಸ್ವೀಕರಿಸದಿದ್ರೆ ನನಗೇನು ಸಮಸ್ಯೆ ಇಲ್ಲ, ದೋಷ ತಟ್ಟುವುದು ನಿನಗೆ. ಸರಿ ಸ್ವಾಮಿ, ಹಾ. ನೀವು ಹೇಳಿದ್ದೆಲ್ಲ ಒಪ್ಪಿಕೊಳ್ತೇವೆ. ಹಾ. ಇಷ್ಟೆಲ್ಲ ತಿಳಿದಂತಹ ಜ್ಞಾನಿಗಳು, ಪ್ರಾಜ್ಞರಾದಂತಹ ನೀವು ಹಾ. ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಸಣ್ಣ ಮಕ್ಕಳಲ್ಲಿ ಈ ರೀತಿಯಾಗಿ ಜಗಳ ಕಾಯುವುದಕ್ಕೆ ಬರುವುದು ಇದು ಸರಿಯಾಗ್ತದ ಸ್ವಾಮಿ? ಹುಟ್ಟು ಮೊದಲು ತಂದೆ ತಾಯ
ಮಾತು ಕೇಳ್ತೇನೆ ನಿಮ್ಮ. ಯಾವುದು? ಈ ಹೊಟ್ಟೆ ನಿಮ್ಮದೇ ನನ್ನದೇ. ಅಲ್ಲ, ಹೊಟ್ಟೆಗೂ ನಿಮಗೆ ಸಂಬಂಧವೇ ಇಲ್ಲದ ಹಾಗೆ ಸಿಟ್ಟಿನಿಂದ ನೀವು ಹಾರಾಡ್ತಾ ಇದ್ದೀರಲ್ಲ, ಹಾ. ಆಶ್ಚರ್ಯ ಆಗ್ತಾ ಉಂಟು ಸ್ವಾಮಿ ನನಗೆ. ನಿಮಗೆ ಬ್ರಾಹ್ಮಣರದ್ದು ಎಲ್ಲದರ ಬಗ್ಗೆ ಕೊರತೆ ಹೇಳಿ ಆಯ್ತು, ಈಗ ಹೊಟ್ಟೆ ಸಿಕ್ಕಿದ ಕಂಡದ್ದು. ಮತ್ತೆ ಏನು ಬ್ರಾಹ್ಮಣರನ್ನು ಏನು ಮಾಡುವುದಿಲ್ಲ, ಬ್ರಾಹ್ಮಣರು ಮಾತಾಡುವುದಿಲ್ಲ ಎನ್ನುವ ಕಾರಣಕ್ಕೆ ಬ್ರಾಹ್ಮಣರ ಹೊಟ್ಟೆಯನ್ನು ಅಡಗಿಸುವುದಕ್ಕೆ ಬರ್ತಿ. ಸಂಸ್ಕಾರ ಎನ್ನುವುದು ಬರುವುದು ಎಲ್ಲಿಂದ? ಎಲ್ಲಿಂದ? ಹುಟ್ಟಿನಿಂದ. ಹಾ. ಹುಟ್ಟಿದಂತಹ ವ್ಯಕ್ತಿಯೊಬ್ಬನಿಗೆ ಕ್ಷೇತ್ರ ಯಾವುದು ಎನ್ನುವುದು ಮುಖ್ಯ ಅಲ್ಲ, ಫಲವನ್ನು ಕೊಡುವಂತಹ ಬೀಜ ಎಲ್ಲಿಯದ್ದು ಎನ್ನುವುದು ಮುಖ್ಯವಾಗಿರ್ತದೆ. ನೀವು ಹುಟ್ಟುವುದಕ್ಕಿಂತ ಮೊದಲೇ ಅಪ್ಪನನ್ನು ಹೇಗೋ ನುಂಗಿ ನೀರು ಕೊಡ್ದು ಬಿಟ್ರಿ. ಆಯ್ತಾ? ಏನೋ ನಿಮ್ಮ ಹಿರಿಯವರು ಮಾಡಿದ ಪುಣ್ಯದಿಂದ ನೀವು ಹುಟ್ಟಿದ ಒಂದು 8 ದಿವಸ ನಿಮ್ಮ ಅಬ್ಬೆ ಅವಳು ಜೀವಂತವಾಗಿದ್ಲು. 8ನೇ ದಿವಸಕ್ಕೆ ಅವಳನ್ನೂ ನುಂಗಿ ನೀರು ಕೊಡ್ಲಿ. ಆಯ್ತಾ? ಬಲ್ಲಾದ್ರೂ ಸಾಕಿದ್ರು, ಅಲ್ಲಿ ಆದ್ರೂ ಇರುವುದಕ್ಕಾಯ್ತಾ? ನಿಮಗಿಂತ ಮೊದಲು ನಿಮ್ಮ ಗ್ರಹಚಾರವನ್ನು ಹೇಳಬಲ್ಲಂತಹ ಶನಿ ನಿಮಗಿಂತ ಮೊದಲು ಹೋಗಿ ಪಡುಮಲೆಯ ಬೀಡಿನಲ್ಲಿ ಕೂತಿದ್ದಾನೆ. ಮತ್ತೆ ಎಲ್ಲಿಗೆ ನೀವು ಅಲ್ಲಿಗೆ ಹೋಗುದು? ಅಲ್ಲಿಂದಲೂ ಬಂದ್ರಿ ಅಲ್ವೋ? ಮಾತಿಗೆ ನನಗೆ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀಯಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೊಂದು ಯೋಗ್ಯತೆ ಎನ್ನುವುದು ಬೇಕು. ಇಲ್ವೇ? ಆ ಯೋಗ್ಯತೆಯೇ ಇಲ್ಲದಂತಹ ಒಬ್ಬ ಹೊಟ್ಟು ಬಿಲ್ಲ. ಏನು? ನಿಮಗೊಂದು ಮಾತು ಹೇಳಿ. ಯಾವುದು? ಹುಟ್ಟುವ ಮೊದಲೇ ತಂದೆ ತಾಯಿಗಳನ್ನು ಕಳೆದುಕೊಂಡವರು ನಾವು ಅಂತ ಹೇಳಿದ್ದೀವಿ. ಹಾ. ಬ್ರಹ್ಮದೇವನ ಲಿಖಿತವನ್ನು ಮೀರಿ ನಿಲ್ಲುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಹಾ. ಎನ್ನುವುದಕ್ಕೆ ಕೇವಲ ನಾವು ನಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದೇವೆ ಎನ್ನುವುದನ್ನು ಬೆಟ್ಟು ಮಾಡಿ ತೋರಿಸ್ತೀರಲ್ಲ. ಹಾ. ಪ್ರಪಂಚದಲ್ಲಿ ಎಷ್ಟು ಮಂದಿ ಬೇಕು ಇಂತಹ ಸ್ಥಿತಿಯಲ್ಲಿರುವವರು ಗೊತ್ತುಂಟ ನಿಮಗೆ? ಹೌದಾ? ನಾನು ನೆನಪಿಸಿಲ್ಲ ನಿಮಗೆ. ಹಾ. ಕೆಲವರಿಗೆ ತಂದೆ ತಾಯಿಗಳು ಇರ್ತಾರೆ, ಹಾ. ಹುಟ್ಟುತ್ತಾರೆ, ಅವರು ಹಾ. ಬೆಳೆಯುತ್ತಾ ಇರ್ತಾರೆ. ಹಾ. ಮದುವೆ ಎನ್ನುವ ಸಂಸ್ಕಾರ ಆಗಬೇಕಾದ ಕಾಲಕ್ಕೆ ಆಗಬೇಕಾಗ್ತದೆ. ಹಾ. ಆದ್ರೆ ಏನು ಮಾಡೋಣ, ಕೆಲವರಿಗೆ ಅವರ ಜಾತಿಯಲ್ಲಿ ಮದುವೆ ಆಗುವುದಕ್ಕೆ ಯೋಗ ಇರುವುದಿಲ್ಲ, ಬೇರೆಯವರ ಜಾತಿಯಿಂದ ಹುಡುಗಿ ನೋಡಿ ಮದುವೆ ಆಗುವಂತ ಯೋಗ ಇರ್ತದೆ. ಮುಗಿಲಿಲ್ಲ ಸ್ವಾಮಿ, ಮುಗಿಲಿಲ್ಲ. ಹಾ, ಹೇಳು ಹೇಳು. ಆಯ್ತು, ಮದುವೆ ಆದ್ರ ಹಾ. ಮದುವೆ ಆದ ಮೇಲೆ ಹಾ. ತಂದೆಯ ಸ್ಥಾನ ಹಾಗೂ ತಾಯಿಯ ಸ್ಥಾನ ಎನ್ನುವುದು ಪರಿಪೂರ್ಣ ಆಗಬೇಕು ಅಂತ ಆದ್ರೆ ಹಾ. ಪುತ್ರ ಸಂತಾನ ಎನ್ನುವುದನ್ನು ಪಡೆಯಬೇಕು. ಬೇಕು. ಆಯ್ತು, ಕೆಲವರು ಪುತ್ರ ಸಂತಾನ ಒಂದಲ್ಲ, ಹಾ. ಒಂದು 10-20 ಮಕ್ಕಳನ್ನು ಪಡೀತಾರೆ. ಹಾ. ಒಂದಕ್ಕಾದ್ರೂ ತಲೆ ಸರಿದ್ದದನ್ನು ಹುಟ್ಟುತ್ತದ? ಅದಕ್ಕೆಲ್ಲ ಯೋಗ ಬೇಕು ಸ್ವಾಮಿ. ಯಾರಿಗೆ ಹೇಳುವ? ಅಲ್ಲ, ಹೇಳಿದ್ದು ಲೋಕದಲ್ಲಿ ಹಾಗೆ ಇರ್ತದೆ ಅಂತ ಹಾ, 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 ಹಾ. ಮಾತ್ರ ಅಲ್ಲ, ಹಾ. ನೀವು ಮಾತು ಮುಂದುವರಿಸಿ ಹಾ. ಈಗ ಸರಿ, ನಾನು ಒಪ್ಪಿಕೊಡ್ತೇನೆ, ಏನು? ನಾವು ತಪ್ಪು ಮಾಡಿದ್ದೇವೆ, ಹಾ. ತಪ್ಪೇ, ತಪ್ಪಲ್ವಾ? ನಮ್ಮನ್ನು ಏನು ಬೇಕಾದ್ರೂ ನಿಂದಿಸಿ, ನಿಮ್ಮನ್ನು ಏನ್ ಬೇಕಾದ್ರೂ ನಿಂದಿಸುವುದಂತದ್ದು. ನೀವು ಕೀಳು ಜಾತಿಯವರು, ಹೊಟ್ಟವಿಲ್ಲವರು. ಏನು? ಒಪ್ಪಿಕೊಳ್ತೇವೆ. ಮತ್ತೆ ಈಗ ತಪ್ಪು ಮಾಡಿದವರು ಯಾರು, ಅವರನ್ನು ಮಾತ್ರ ಬೈಬೇಕು, ಅವರನ್ನು ಮಾತ್ರ ಶಿಕ್ಷೆಗೊಳಗೆ ಮಾಡಿಸಬೇಕು. ಹಾ. ಈಗ ನಾನು ಕೇಳ್ತೇನೆ, ನಾವು ತಪ್ಪು ಮಾಡಿದ್ದ ಹೌದು, ನಮ್ಮ ಜಾತಿ ನಿಮಗೆ ಏನು ಮಾಡಿದೆ? ನಿಮ್ಮ ಜಾತಿಯನ್ನು ಯಾಕೆ ನಿಂದಿಸ್ತಾ ಜಾತಿ ಇದ್ದೀರಿ? ಏನು ಮಾಡಿದೆ ಎನ್ನುವುದು ಮುಖ್ಯ ಅಲ್ಲ. ಹಾ. ಯಾವ್ಯಾವ ಜಾತಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಯೋರ್ವ ಇರ್ತಾನೋ ಹಾ. ಅವನಿಗೆ ಆ ಜಾತಿಯ ಸ್ವಭಾವದ ರೀತಿಯಲ್ಲಿ ಬದುಕಬೇಕು. ಹಾ. ಪ್ರಪಂಚದಲ್ಲಿ ಚತುರ್ವರ್ಣಗಳ ನಿರ್ಮಾಣವೋ ಆದದ್ದೇ ಆ ಕಾರಣಕ್ಕೆ. ಹೌದಾ? ಯಾಕೆ? ಬ್ರಾಹ್ಮಣನಾದವ ಪೂಜಾದಿ ಕರ್ಮವನ್ನು ಮಾಡಬೇಕು, ಸರಿ. ಕ್ಷಾತ್ರಿಯನಾದವ ದೇಶವನ್ನು ಆಳಬೇಕು, ಸರಿ. ವೈಶ್ಯನಾದವ ವ್ಯಾಪಾರವನ್ನು ಮಾಡಬೇಕು, ಸರಿ. ಶೂದ್ರನಾದವ ಸೇವಾವೃತ್ತಿಯನ್ನು ಮಾಡಬೇಕು ಎನ್ನುವ ಹಾಗೆ. ಸರಿ. ಶೂದ್ರನಾದವ ಹೋಗಿ ಹಾ. ರೈತರಾದ ನೀವು ನನ್ನ ತೆಂಗಿನಕಾಯಿ ತಿಂದಿದ್ದೀರಿ ಅಂತ ಹೇಳಿದ್ರೆ ಆಗುದಿಲ್ಲ. ಈಗ ನಾನು ನಿಮ್ಮಲ್ಲಿ ಕೇಳ್ತೇನೆ, ಏನು? ನಿಮ್ಮ ಹೆಂಡತಿ ಯಾವ ಜಾತಿ? ನನ್ನದು. ಆ ಹೆಂಡತಿಯಲ್ಲಿ ಹುಟ್ಟಿದ ಮಕ್ಕಳು ಯಾವ ಜಾತಿ? ಅವರು ನಾಳೆ ಪೂಜೆ ಮಾಡಬೇಕು, ಏನು ಮಾಡಬೇಕು? ನಮ್ಮಲ್ಲಿ ಕ್ಷೇತ್ರ ಪ್ರಧಾನ ಅಲ್ಲ, ಬೀಜ ಪ್ರಧಾನ. ನಿಮ್ಮಲ್ಲಿಗಾಗುವಾಗ ಬೀಜ ಪ್ರಧಾನ. ಆ ಬೀಜ ಸರಿ ಇರ್ತಿದ್ರೆ ಆ ಮಕ್ಕಳು ಸರಿ ಇರ್ತಿದ್ರು. ಸರಿ ಇಲ್ಲ ಅಂತ ಯಾರು ಹೇಳಿದ್ದಾನೆ? ನೋಡುವಾಗ ಗೊತ್ತಾಗುದಿಲ್ವಾ? ನನ್ನ ಮಟ್ಟಿಗೆ ಅವರು ಸರಿ. ಕಾಣುವವನ ದೃಷ್ಟಿ ಸರಿ ಉಂಟುತ್ತಾದ್ರೆ ಆ ಮಕ್ಕಳು ಹೇಗಿದ್ದಾರೆ ಅಂತ ಅರ್ಥ ಆಗ್ತದೆ. ನನ್ನ ಮಕ್ಕಳನ್ನು ನಿನ್ನ ವಿಮರ್ಶೆಗೆ ತರಬೇಕು. ನಿಮಗೆ ಒಂದು ಮಾತು ಹೇಳ್ತೇನೆ, ವ್ಯಕ್ತಿಗತವಾಗಿ ನೀವು ಏನು ಬೇಕಾದ್ರೂ ಶಿಕ್ಷಿಸಿ, ಹಾ. ಸಮೂಹವಾಗಿ ಒಂದು ಜಾತಿಗೆ ನೀವು ನಿಂದನೆಯನ್ನು ಮಾಡಿದ್ರೆ ನಿಮಗೆ ಬದುಕಲಿಕ್ಕೆ ಕಷ್ಟ ಆಗಿದೆ. ಏನು ನಿನ್ನ ಜಾತಿ ದೊಡ್ಡ. ಈಗ ನಮ್ಮ ಜಾತಿ ಕೀಳು ಅಂತ ಹೇಳಿದಿರಲ್ಲ, ಹಾ. ನಮ್ಮ ಜಾತಿ ಎಷ್ಟು ಶ್ರೇಷ್ಠ ಎನ್ನುವುದನ್ನು ತಿಳಿಯದ ನೀವೆಷ್ಟು ಮೂಢರು ಅಂತ ಅರ್ಥ ಆಗ್ತದೆ. ನಿಮ್ಮ ಜಾತಿಯಲ್ಲಿ ಯಾರು ಒಬ್ಬ ಪ್ರಪಂಚದಲ್ಲಿ ಕಾಣಿಸಿಕೊಂಡವ ಬಿಲ್ಲವರಲ್ಲಿ ಯಾರು ಯಾರು ಒಪ್ಪಿಕೊಳ್ತೀರಾ? ಒಬ್ಬನನ್ನು ತೋರಿಸಿದ್ರೆ ಒಪ್ಪಿಕೊಳ್ತೀರಾ ನೀವು? ಯಾರಿದ್ದಾರೆ? ತೋರಿಸ್ತೇನೆ. ಹೇಳು ಹೇಳು, ಮೊದಲು ಹೇಳು. ದ್ವಾಪರ ಯುಗದ ಕಥೆ ಸರಿ ನೆನಪಿಟ್ಟುಕೊಳ್ಳಿ. ಯಾವುದು? ಆ ದ್ವಾಪರ ಯುಗದಲ್ಲಿ ಹಾ. ದ್ರೌಪದಿ ಸ್ವಯಂವರ ಅಂತ ಒಂದು ನಡೆದಿತ್ತು, ಹೌದಾ? ನಡೆದಿತ್ತ ನನ್ನಲ್ಲಿ ಕೇಳುದು ಅಲ್ಲ, ಕೇಳ್ತಿ. ಇನ್ನು ಅದು ನಿಮಗೆ ಗೊತ್ತಿಲ್ಲದಿದ್ರೆ ಮತ್ತೆ ನೆನಪು ಮಾಡ್ಬೇಕಲ್ಲ. ನನ್ನ ಮನೆಯ ಅಟ್ಟಳಿಗೆ ನೋಡಿದ್ಯಾ? ಉಂಟಾ? ಇಷ್ಟು ಅಟ್ಟಳಿಗೆ ಉಂಟಾ? ಇಷ್ಟುಂಟು. ಎಂತದ್ದು? ಗ್ರಂಥ. ನಿಮ್ಮದ್ದಲ್ಲ ಅದು. ಆ?
ನಾನು ಓದಿ ಬಿಟ್ಟದ್ದು. ಅದೇ ಒಮ್ಮೆ ಓದಿ ಕೊಡ್ತೇನೆ ಅಂತ ಹೇಳಿದ್ದೆಲ್ಲ ಇಲ್ಲಿ ಅಷ್ಟದಲ್ಲೇ ಉಂಟಲ್ಲ. ಏ, ನಾನು ಓದ್ಲಿಕ್ಕೆ ತಂದ ಪುಸ್ತಕವಾದಲ್ಲ. ಅಲ್ಲ, ನೀವಾಗೆ ಪಡ್ಕೊಂಡದ್ದು ಇತಿಹಾಸದಲ್ಲಿ ಇರ್ಲಿಕ್ಕಿಲ್ಲ ಬಹುಶಃ. ನೀನು ನೀನು ನನ್ನ ಹೇಳ್ತೇನೆ ಹಾ. ಆಯ್ತಾ. ಹಾ. ದ್ರೌಪದಿ ಸ್ವಯಂವರದ ಪ್ರಕರಣ ನೆನಪು ಮಾಡ್ತೇನೆ. ಹಾ. ಆ ಕಾಲಕ್ಕೆ ಹಾ. ಎಲ್ಲಾ ನಾಡಿನ ಕ್ಷತ್ರಿಯರಿಗೆ ಹಾ. ಎಲ್ಲರಿಗೂ ಓಲೆ ಹೋಗಿದೆ ಹಾ. ಆ ಸ್ವಯಂವರದಲ್ಲಿ ಭಾಗಿಗಳಾಗಬೇಕು ಅಂತ. ಹಾ. ಆ ಕಾಲಕ್ಕೆ ಕೀಚಕ ಎನ್ನುವ ಬೈತ. ಕೀಚಕ. ಕೀಚಕ ಹಾ, ಹಾ, ಹಾ. ಅವ ಯಾವ ಜಾತಿಯವ ಗೊತ್ತುಂಟ ನಿಮಗೆ? ಯಾವ ಜಾತಿ? ಅವ ನಮ್ಮ ಬಿಲ್ಲವರ ಜಾತಿಯವ. ಹಾ, ಹಾ, ಹಾ. ಅಂತಹ ಸ್ವಯಂವರ ನಡೆಯುವಲ್ಲಿಗೆ ಪ್ರತ್ಯೇಕವಾಗಿ ವಿಶೇಷವಾದ ಆಹ್ವಾನ ಅವನಿಗಿತ್ತು, ಅವನನ್ನು ಬರಮಾಡಿಕೊಂಡಿದ್ದಾರೆ. ಅಲ್ಲಿ ಅವನ ಯೋಗ್ಯತೆ ಅಂತ ನಿಮಗೆ ಅರ್ಥ ಆಗ್ತದೆ. ಬಿಲ್ಲವರಿಗೆ ಅಷ್ಟು ಮರ್ಯಾದೆ ಅಲ್ಲಿತ್ತು. ಅಯ್ಯೋ ಪುಣ್ಯಾತ್ಮ, ಏನು ನಾವು ಕತೆ ಓದೋದು ದೊಡ್ಡ ವಿಷಯ ಅಲ್ಲ ಮಗ. ಮತ್ತೇನು ಸ್ವಾಮಿ? ಓದುವಾಗ ಅರ್ಧ ಓದುದಲ್ಲ, ಪೂರ್ತಿ ಗ್ರಂಥವನ್ನು ಓದಬೇಕು. ಹೌದಾ? ಎರಡು ಗುಟ್ಟ ಓದಿ ಬಿಡುವುದಲ್ಲ. ಆಯ್ತು ನೋಡುವ, ಹೇಳಿ. ಏನು ಕೀಚಕ ಬಿಲ್ಲವ ಅದು ಒಪ್ಪಿಕೊಳ್ತೇನೆ. ಹೌದು. ಅವ ಬಿಲ್ಲವ ಎನ್ನುವುದು ಒಪ್ಪಿಕೊಳ್ತೇನೆ. ಮತ್ತೆ ಏನು ಸಾಮಾನ್ಯದವನ. ಮತ್ತೆ ಅವನಿಗೆ ಅವನ ಪರಾಕ್ರಮದ ಮುಂದೆ ಎಲ್ಲರೂ ಗಡಗಡ ನಡುಗುತ್ತಾ ಇದ್ರು. ಎಂತದು ಗಡಗಡ ನಡುಗುದು ಮಾರೆ. ಏನು ಅವ ಕೀಳು ಜಾತಿಯವಲ್ವಾ, ಅದಕ್ಕೆ ಅವ ಮುಟ್ಟಿದ್ರೆ ನಮಗೆ ಅಶುದ್ಧ ಆಗ್ತದೆ ಅಂತ ಎಲ್ಲರೂ ಹೆದರ್ತಾ ನಾನು ಇದ್ದಾರೆ. ಗಡಗಡ ನಡುಗುದು ಬ್ರಾಹ್ಮಣರು ಮಾತ್ರ ಅಂತ ಹೇಳಿದ್ದಲ್ಲ, ಎಲ್ಲರೂ ಅಂತ ಹೇಳಿದ್ದೇನೆ. ಇರ್ಲಿ, ಹಾ. ಏನೇ ಆಗ್ಲಿ, ಅವನಿಗೆ ದ್ರೌಪದಿ ಸ್ವಯಂವರದ ಓಲೆ ಬಂದದ್ದು. ಓಲೆ ಬಂದಿದೆ. ಅವನು ಯಾರು ಹೇಳಿದ್ದು ನಿನಗೆ? ನಾನು ಹೇಳಿದ್ದು. ಅಲ್ಲಿ ಒಂದು ಎಲ್ಲಿಯಾದ್ರೂ ಊರಿನಲ್ಲಿ ದೊಡ್ಡದಾದಂತಹ ಒಂದು ಕಾರ್ಯಕ್ರಮ ಆಗ್ತದೆ, ಹಾ. ಬೇಡ ಹೆಚ್ಚು ಹೇಳುವುದಾ, ಹಾ. ಒಂದು ಬಯಲಾಟ ಹಾ. ಎಲ್ಲಿಯಾದ್ರೂ ಆಗ್ತಾ ಇದ್ರೆ ಹಾ. ಆ ಕಾರ್ಯಕ್ರಮದ ಬಗ್ಗೆ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಹ್ಮ್. ಆ ಇಂದು ರಾತ್ರಿ ಇಂತಹ ಸ್ಥಳದಲ್ಲಿ ಇಂತಹ ಬಯಲಾಟ ನೋಡುವುದಕ್ಕೆ ಮರೆಯದಿರಿ, ಮರೆತು ನಿರಾಶರಾಗದಿರಿ, ಕರಪತ್ರ ಬಿಸಾಡಿದ್ರಿ. ನೀವು ಆ ಕೆಲಸ ಮಾಡ್ತಾ ಇದ್ದೀರಿ. ನನ್ನ ಕೆಲಸ ಅಲ್ಲ. ನೀವು ಹೇಳುದು ನೋಡುವಾಗ ಹಾಗೆ ಒಳ್ಳೇದಾಗ್ತದೆ. ಒಳ್ಳೆದಾಗ್ತದೆ, ಎಂತದ್ದು ಒಳ್ಳೆದಾಗ್ತದೆ? ಯಾರೋ ಈಗ ಹೇಳ್ತಾರೆ. ಹೇಳ್ತಾರೆ, ಹೇಳಿ ಕರಪತ್ರವನ್ನು ಎಸೆದುಕೊಂಡು ಹೋಗ್ತಾರೆ. ಹಾ. ಹೋಗುವಾಗ ಈ ಮಕ್ಕಳು ಏನ್ ಮಾಡ್ತವೆ? ಏನ್ ಮಾಡ್ತಾರೆ? ಪ್ರಥಮತವಾಗಿ ಮಕ್ಕಳಿಗೂ ಆ ಗಾಡಿಯ ಹಿಂದೆ ಓಡಿ ಹೋಗಿ ಸಿಕ್ಕ ಕರಪತ್ರವನ್ನು ಸ್ವೀಕರಿಸ್ತಾಳೆ. ಹಾ. ಮತ್ತೆ ಮಕ್ಕಳಿಗೂ ಸಾಯಿ, ಹಾ. ನೀವು ಎಷ್ಟು ಹೋದ್ರು ನಾವು ಓಡುವುದೇ, ಹಾ. ಅವರು ಗಾಡಿಯಲ್ಲಿ ಹೋಗುದು ಅಂತ ಅನ್ನಿಸ್ತದೆ. ಹಾ. ಆಗ ಅಲ್ಲಿಗೆ ಬಿಟ್ಟು ಮಕ್ಕಳು ಮನೆಗೆ ಹೋಗ್ತಾರೆ. ಹಾ. ಹಾಗೆ ಹಾರಿಕೊಂಡು ಬಂದಂತಹ ಒಂದು ಹೇಳಿಕೆ ಹಾ. ಕೀಚಕನ ಅರಮನೆಯನ್ನು ಸೇರಿತು. ಹಾ, ಹಾ. ಆಮೇಲೆ ಓದಿದ, ಹಾ. ನೋಡುವಾಗ ಗೊತ್ತಾಯ್ತು, ಹ್ಮ್. ಎಷ್ಟಾದ್ರೂ ಕೀಳು ಜಾತಿ ಅವಲ್ವಾ, ಹಾ, ಹಾ. ನನಗೆ ಹೋದಲ್ಲಿ ಎಲ್ಲಿಯೂ ಮರ್ಯಾದೆ ಸಿಗುವುದಿಲ್ಲ. ಛೆ. ಈ ಕಾರ್ಯಕ್ರಮದಲ್ಲಿ ಹೋಗಿ ಆದ್ರೂ ಸ್ವಲ್ಪ ಗಲಾಟೆ ಮಾಡಿ ಮರ್ಯಾದೆ ಉಳಿಸಿಕೊಳ್ಳುವ ಅಂತ ಅಲ್ಲಿಗೆ ಬಂದ. ಹಾ. ಅಲ್ಲಿ ಬಂದು ಒಂದು 4 ಸಲ ಆಚೆ ಈಚೆ ಹೋದದ್ದು. ಹಾ. ಹೋಗುವಾಗ ಇವರು ಅಂತ ಕೇಳುವಾಗ ಹಾಗೆ ಕೀಚಕ ಅಂತ ಆದದ್ದು ಬಿಟ್ರೆ ಹಾ. ಮತ್ತೆ ಅವ ಎಂತದ್ದು ಪರಾಕ್ರಮಿ ಅಲ್ಲ. ಅವನಿಗೆ ಒಂದು ಇದು ಹೆಬ್ಬಾವು ಪಟ್ಟನ್ನು ಭೀಮ ಹಿಡಿದಾಗ ಹಾ. ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದವ. ಅವ ಮಲ್ಲಯುದ್ಧದ ಪ್ರವೀಣ ಅಲ್ಲ, ಅವ ಮಣ್ಣು ಮುಕ್ಕಲಿಕ್ಕಿರುವ. ಅಲ್ಲ, ನಾನು ನಿಮ್ಮ ಬಗ್ಗೆ ಆಲೋಚನೆ ಮಾಡುವುದು ಹಾ. ಕೇವಲ ದ್ರೌಪದಿ ಸ್ವಯಂವರ ಎನ್ನುವ ಆ ಪ್ರಕರಣದ ಕರಪತ್ರವನ್ನು ಮಕ್ಕಳು ದಾರಿಯಲ್ಲಿ ಹೋಗುವಾಗ ಹಿಕ್ಕುವಂತಹ ಕರಪತ್ರ ಅಂತ ಅಷ್ಟು ಕೀಳು ಮಟ್ಟದ ಮನೋಭಾವ ನಿಮ್ಮಲ್ಲಿ ಹುಟ್ಟುತ್ತಾದ್ರೆ ನೀವು ಎಷ್ಟು ಕೀಳು ಮಟ್ಟಕ್ಕೆ ಇಳಿದಿದ್ದೀರಿ ನನಗೆ ಗೊತ್ತಾಗ. ನಾನು ಉಪಮೆ ಕೊಟ್ಟದ್ದು ಬೇಡ, ಹಾ. ನಮ್ಮ ಜಾತಿಯವರ ಕತೆ ಬಿಡುವ. ಹಾ. ಈಗ ಬ್ರಾಹ್ಮಣರ ಜಾತಿಗೆ ಕೈ ಹಾಕು. ಬ್ರಾಹ್ಮಣರ ಜಾತಿಗೆ ಕೈ ಹಾಕುದು ದೊಡ್ಡ ವಿಷಯ ಅಲ್ಲ ಮಗ. ಏನು ಆಧಾರ ಸಹಿತವಾಗಿ ಹೇಳ್ಬೇಕು. ಖಂಡಿತ ಹೇಳ್ತೇನೆ. ಒಂದು ಲೋಪದೋಷ ಬಂದ್ರೆ ನಾಳೆ ಈ ದಾರಿಯಲ್ಲಿ ನನ್ನ ನಡಿಲಿಕ್ಕೆ ಬಿಡ್ಲಿಕ್ಕಿಲ್ಲ. ಅದು ಬ್ರಾಹ್ಮಣರ ಜಾತಿಗೆ ಬಂದ ಮಾತ್ರ ಅಲ್ಲ, ಬಿಲ್ಲವರ ಜಾತಿಗೆ ಬಂದ್ರೆ ಹಾಗೆ ಆದಿತ್ತು ನಿಮಗೆ. ನಾನು ನಾಳೆ ಇದೇ ದಾರಿಯಲ್ಲಿ ಹೋಗ್ತೇನೆ, ಯಾರು ಬಿಲ್ಲವರನ್ನು ನಿಲ್ಲಿಸುವ? ನಾನು ನಾಳೆ ಇದೇ ದಾರಿಯಲ್ಲಿ ಹೋಗ್ತೇನೆ, ನೋಡು ನನ್ನನ್ನು ನಿಲ್ಲಿಸುವವರು ಯಾರು? ನಾನು ನಿಲ್ಲಿಸ್ತೇನೆ. ಈಗ ನಾನು ನಿಮ್ಮ ಜಾತಿಯವರ ಕತೆ ಹೇಳ್ತೇನೆ, ಅದನ್ನು ಕೇಳಿ. ಹೇಳು. ಹೌದಾ? ಹಾ. ಈಗ ಅಂದ್ರೆ ಯಾಕೆ ಈ ಮಾತನ್ನು ಹೇಳ್ತೇನೆ, ಹಾ. ಯಾವ ಜಾತಿಯಲ್ಲೇ ಹುಟ್ಟಿರಲಿ, ಹಾ. ಹುಟ್ಟಿದವರೆಲ್ಲರೂ ಒಳ್ಳೆಯವರಾಗಿರುವುದಿಲ್ಲ. ಒಳ್ಳೆಯವರು. ಎಲ್ಲಾ ಜಾತಿಯಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇರ್ತಾರೆ. ಈ ಕೊಟ್ಟವರು ಒಳ್ಳೆಯವರು ಎನ್ನುವುದು ಪ್ರಭೇದವನ್ನು ವಿಂಗಡಣೆ ಮಾಡುವುದು ಯಾರು ಹೇಳಿ? ಯಾರು? ಬುದ್ಧಿವಂತನಾಗಿ ಒಳ್ಳೆಯವನಾಗಿದ್ದವನಿಗೆ ಮಾತ್ರ ಅರ್ಹತೆ ಇರ್ತದೆ. ಯೋಗ್ಯತೆ ಎನ್ನುವುದು ಹುಟ್ಟಿನಿಂದಲೇ ಬರ್ತದೆ. ಹೌದು, ಬರಬೇಕು. ಹುಟ್ಟಿನಿಂದಲೇ ಬಂದ್ರೆ ಮಾತ್ರ ಯೋಗ್ಯತೆ. ಅದಕ್ಕೆ ನಾನೀಗ ನಿಮ್ಮಲ್ಲಿ ಹೇಳ್ತೇನೆ, ಆ ಯೋಗ್ಯತೆ. ಅರಮನೆಯಲ್ಲಿ ಹೋಗಿ ಕೂತಲ್ಲಿಗೆ ನಾನು ದೊಡ್ಡ ಜನ ಅಂತ ಹೇಳಿದ್ರೆ ಆಗುವುದಿಲ್ಲ. ಹೌದು, ದೊಡ್ಡ ಹೊಟ್ಟೆ ಹೊತ್ತುಕೊಂಡು ಈಗ ತಿರುಗಾಡಿ ಬೇಡದ್ದೆಲ್ಲ ದಾರಿಯುದ್ದಕ್ಕೂ ಮಾಡಿದ್ರೆ ಅವರು ಬ್ರಾಹ್ಮಣರಾಗುವುದಿಲ್ಲ. ಬ್ರಾಹ್ಮಣರು ಏನು ಎನ್ನುವುದನ್ನು ಕಡಿಮೆ ಜನರು ಒಪ್ಪಿಕೊಂಡಿದ್ದಾರೆ, ನಿಮ್ಮನ್ನು ಯಾರು ಒಪ್ಪಿಕೊಳ್ಳಿಲ್ಲ. ಹುಟ್ಟಿನಿಂದ ಯಾರು ಬ್ರಾಹ್ಮಣರಾಗುವುದಿಲ್ಲ. ಯಾರು ಹೇಳಿದ್ದಾಗುವುದಿಲ್ಲ. ಬ್ರಾಹ್ಮಣ ಆಗುವುದು ಯಾವಾಗ? ಯಾವಾಗ? ಯಾವಾಗ ಆಗುವುದು? ಯಾವಾಗ? ಹುಟ್ಟಿನಲ್ಲಿ ಎಲ್ಲರೂ ಜಂತುಗಳೇ, ಎಲ್ಲರೂ ಜೀವಿಗಳೇ. ನೀನು ನನಗೆ ಹೇಳಿಕೊಡುವುದಕ್ಕೆ ಯಜ್ಞೋಪವಿತ ಎನ್ನುವ ಸಂಸ್ಕಾರ ಆದ ಮೇಲೆ ಅವ ಬ್ರಾಹ್ಮಣತ್ವವನ್ನು ಪಡೆಯುವುದು. ಜನ್ಮನೆ ಜಾಯತೆ ಜಂತು ಕರ್ಮಣೆ ಜಾಯತೆ ದ್ವಿಜಃ. ಯಾರ ಹೇಳುವುದನ್ನು ಕೇಳಿದ್ದೀನಿ. ನನಗೆ ಅಷ್ಟು ಬಾಯಿ ಮಾತ ಉಂಟು ಅಂತ. ಇಲ್ಲದಿದ್ರೆ ನೀವು ಇಷ್ಟೆಲ್ಲ ಗೊತ್ತಿದ್ದವರು ನೀವೇ ನಿಮ್ಮ ಮದುವೆ ಸಂಸ್ಕಾರವನ್ನು ಮೀರಿತೀರಿ ಅಂತಾದ್ರೆ ನನ್ನ ಮದುವೆ ಬೇಡ, ಇಲ್ಲದ ವ್ಯವಹಾರಕ್ಕೆ ಅಥವಾ ಯಾರಿಗೆ ವಿಮರ್ಶೆಗೆ ಇರುವ ನೀವು ಆ ಕಡೆ ಈ ಕಡೆ ಮಾತಾಡಿ ನಿಮ್ಮ ಬ್ರಾಹ್ಮಣರ ಕಥೆಯನ್ನು ತಪ್ಪಿಸುವುದಕ್ಕೆ ನೋಡ್ಬೇಕು.
ನಾನು ಹೇಳ್ತೇನೆ ಕೇಳಿ. ಹೇಳು ಹೇಳು. ರಾಮಾಯಣದ ಕಥೆಯನ್ನು ನೆನಪಿಸ್ತೇನೆ ನಿಮಗೆ. ರಾಮಾಯಣ ರಾಮನ ಮಡದಿಯಾದಂತ ಸೀತೆಯನ್ನು ಹ. ರಾವಣ ಅಪಹರಿಸಿಕೊಂಡು ಹೋದ, ಹ. ಅಶೋಕಾವನದಲ್ಲಿಟ್ಟ ಹ. ಅಲ್ವಾ? ಹೌದು. ಆ ಸೀತೆ ನೆವನದಿಂದಲಾಗಿ ಅವನ ಅಂತ್ಯ ಆಯ್ತು, ಇಡೀ ಲಂಕೆ ಅಂತ್ಯ ಆಯ್ತು. ಹ. ಆ ಬ್ರಾಹ್ಮಣ ಯಾವ ಜಾತಿ? ಏನು? ರಾವಣ. ಬ್ರಾಹ್ಮಣ ಅಲ್ಲ. ರಾವಣ. ಹ? ಅದಕ್ಕೆ ಹೇಳುದು ಮಗ, ಏನು ನೀನು ರಾಮಾಯಣ ಅದು 2 ಪುಟ ಓದುದಲ್ಲ, ಪೂರ್ತಿ ಗ್ರಂಥವನ್ನು ಓದಬೇಕು. ಆಯ್ತು, ನಿಮ್ಮ ಅಟ್ಟದಲ್ಲಿ ಉಂಟಲ್ವ ನೋಡುವ. ರಾವಣ ಬ್ರಾಹ್ಮಣ ಅಂತ ಯಾರು ಹೇಳಿದ್ರು? ಅಲ್ವಾ? ಅಲ್ಲ, ಹ. ಅಪ್ಪ ಬ್ರಾಹ್ಮಣ, ಅಪ್ಪ ಬ್ರಾಹ್ಮಣ, ಅಮ್ಮ ರಾಕ್ಷಸಿ. ರಾಕ್ಷಸ. ಹಾಗಾದ್ರೆ ಬ್ರಾಹ್ಮಣದಲ್ಲೂ ರಾಕ್ಷಸತ್ವವನ್ನು ಹೊಂದಿಕೊಂಡು ಅರ್ಥ ಆಯ್ತು, ಅರ್ಥ ಆಯ್ತು. ಕಾರಣ ಬ್ರಹ್ಮ ರಾಕ್ಷಸ. ಬ್ರಹ್ಮ ರಾಕ್ಷಸ. ನೀವು ಬ್ರಹ್ಮ ರಾಕ್ಷಸ. ನನ್ನ ವಿಚಾರ, ರಾವಣನ ವಿಚಾರ ನನ್ನನ್ನು ಇಲ್ಲಿಗೆ ಸಾಗಿಸಿ. ಅಲ್ಲ, ನಿಮ್ಮಲ್ಲಿಯೂ ಸ್ವಲ್ಪ ವರ್ತನೆ ಹಾಗೆ ಕಾಣುತ್ತದೆ. ನಮ್ಮಲ್ಲಿ ವ್ಯವಹಾರ ಹಾಗೆಲ್ಲ ಇಲ್ಲ. ನಾವು ಶುದ್ಧ ಕರ್ಮಠ ಬ್ರಾಹ್ಮಣರು. ನಾನು ನನ್ನದು ಎನ್ನುವುದು ಶೂನ್ಯ, ಜಗವೆಲ್ಲ ನಶ್ವರ ಎನ್ನುವ ಹಾಗೆ ಭಾವಿಸಿ ಬದುಕಿದ ಬ್ರಾಹ್ಮಣ ನಾನು. ನಿಮ್ಮನ್ನು ನೋಡಿ ಉಳಿದವರು ಕಲಿಬೇಕು. ಏನು ನೀನು ಮಾತು ಮನಿಸುವುದೆಲ್ಲ ಬೇಡ. ಮತ್ತೆ ನಿನ್ನ ಎಂತದು, ನಿನ್ನ ಜಾತಿ ದೊಡ್ಡದ್ದು, ಅದು ಹಾಗೆ ಅವರವರ ಜಾತಿ ಅವರವರಿಗೆ ಶ್ರೇಷ್ಠ ಸ್ವಾಮಿ. ನನ್ನದು ಜಾತಿಯ ಏನು? ಜಾತಿ ಎನ್ನುವುದು ಹುಟ್ಟಿನಿಂದ ಬರಬೇಕು, ಅಥವಾ ತಂದೆ ತಾಯಿಗಳು ಕಲ್ಪಿಸಿಕೊಡುವುದು. ಈಗ ನಿಮಗೆ ಜಾತಿ ಇಲ್ಲವರೇ ಹೌದು ಅಂತ ಆದ್ರೆ ಏನಾಯ್ತು? ನಿಮಗೆ ಯಾರು ನಿಮ್ಮ ಅಪ್ಪ ಅಮ್ಮ? ನಾವು ಕೊಟ್ಟ ತರಕಾರಿ ಆಗ್ತದೆ ಕಾಣಿಕೆ ರೂಪದಲ್ಲಿ, ನಿಮಗೆ ಕೊಟ್ಟ ತೆಂಗಿನಕಾಯಿ ಆಗ್ತದೆ, ನಾಕಾಣೆ ಆಗ್ತದೆ, ನಿಮಗೆ ನಮ್ಮವರು ದುಡಿದ್ರೆ ಆಗ್ತದೆ. ನಿಮಗೆ ಜಾತಿಗಾಗುವಾಗ ಮಾತ್ರ ಎಲ್ಲ ನೀತಿ ಅಡ್ಡ ಬರುವುದು ನಿಮಗೆ ಅಲ್ವಾ? ಅದಲ್ಲ ಮಗು, ಅದನ್ನು ನಾವು ಅಪವಿತ್ರಸ್ಯ ಪವಿತ್ರ ಎನ್ನುವ ಹಾಗೆ ಮಂತ್ರೋದಕವನ್ನು ಅದಕ್ಕೆ ಪ್ರೋಕ್ಷಿಸಿ ಅದನ್ನು ಶುಚಿರ್ಭೂತ ಶುದ್ಧ ಎಲ್ಲ ಮಾಡಿ ಆಮೇಲೆ ಸ್ವೀಕರಿಸಿ. ನಮ್ಮಂತವರು ಇಲ್ಲದಿದ್ರೆ ಇವತ್ತು ಇದರ ಸಹಾಯದಿಂದ ನೀವು ನಡಿಲಿಕ್ಕಿಲ್ಲ. ಮತ್ತೆ ಎಂತದ್ದು ಸ್ವಾಮಿ, ದೇವಸ್ಥಾನದಲ್ಲಿ ಇರುವ ಬಲಿಕಂಬಕ್ಕೆ ಎಣ್ಣೆ ಕೊಟ್ಟ ಹಾಗೆ ನಿಮ್ಮನ್ನು ಎಣ್ಣೆಯಲ್ಲಿ ಮುಳುಗಿಸಿದ ಯಾವಾಗಲೂ ಯಾರು? ಯಾರು? ನಮ್ಮವರಲ್ವ? ಸಂಬಳ ಕೊಡ್ತೇನೆ ಮಗ, ಧರ್ಮಕ್ಕೆ ಅಲ್ಲ. ಸಂಬಳ ಯಾರದ್ದು? ಸಂಬಳ ನನ್ನದು. ನಿಮಗೆ ಎಲ್ಲಿಂದ? ನನಗೆ ಬಲ್ಲರು ಕೊಡುದು. ಮತ್ತೆ ಅದು ಏನು? ಆವಾಗ ನಮ್ಮನ್ನು ಹೇಳಿದ್ರೆ ಅರಮನೆಯಲ್ಲಿ 2 ದಿವಸ ಬದುಕಿದ್ರೆ ನೀವು ಹಾಗೆ ಆಗುದಿಲ್ಲ ಅಂತ ನಿಮಗೆ ನಡೀತದಲ್ಲಿದ್ದು. ನಾನು ಅರಸರ ತಲೆಯ ಹಾಗಿರುವವ, ನೀವು ಹಾಗಲ್ಲ, ಕಾಲಿನಲ್ಲಿ ಧರಿಸುವುದರ ಹಾಗೆ ಇರುವವರು. ಏನು? ಯಾವನೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕಾರ್ಯ ಮಾಡುವುದಿದ್ರೆ ಅವನ ಯಾವ ದೇಹದ ಅಂಗಗಳು ಸರಿ ಇಲ್ಲದಿದ್ರೆ ಅಡ್ಡಿಲ್ಲ, ತಲೆ ಅನ್ನೋದು ಸರಿ ಇರ್ಬೇಕಂತೆ, ಅವಾಗೆಲ್ಲ ಸರಿ ಇರ್ತದೆ. ಇಲ್ಲಿ ತಲೆಯೇ ಸರಿ ಇಲ್ಲ ಅಂತ ಆದ್ರೆ ನಾವು ಏನ್ ಮಾಡ್ಲಿಕ್ಕಾಗ್ತದೆ? ತಲೆ ಸರಿ ಇಲ್ಲದ್ದು ನಿಮಗೆ. ಇಲ್ಲದಿದ್ರೆ ಬದು ನೀರನ್ನು ಬಿಡುವಾಗ ಕೆಳಗಿನ ಗದ್ದೆ ಅವನಲ್ಲಿ ಕೇಳಬೇಕು ಎನ್ನುವಂತಹ ಪರಿಜ್ಞಾನ ಇಲ್ಲದೆ ನಾನು ಕೇಳಿದ್ದೇನಲ್ಲ ಸ್ವಾಮಿ. ಯಾರಲ್ಲಿ ಕೇಳಿದ್ದ? ನೀವು ಮೌನ ತಡೆದು ಹಾಗೆ ಹೋಗಿದ್ದೀರಲ್ಲ? ಮೌನ ತಳೆದು ನಾನು ಹೋಗಿದ್ದೇನೆ. ಮೌನಕ್ಕೆ ಹಲವಾರು ಕಾರಣಗಳುಂಟು. ಹೌದಾ? ಮೌನಕ್ಕೆ ಸಮ್ಮತಿ ಒಂದೇ ಲಕ್ಷಣ ಅಲ್ಲ. ಹೌದಾ? ಮೌನಕ್ಕೆ 1000 ಕಾರಣಗಳು. ಏನುಂಟು? ನಾನು ಕೆಲವೊಮ್ಮೆ ಧ್ಯಾನಸ್ಥನಾಗಿರುವಾಗಲೂ ಮೌನವಾಗಿರ್ತೇನೆ. ಹೌದಾ? ಕೆಲವೊಮ್ಮೆ ನನ್ನ ಹೆಂಡತಿ ಅಂತಃಪುರದಲ್ಲಿ ನಾನು ಮೌನವಾಗಿರುವುದು. ಉಪಾಯ ಇಲ್ಲ. ಹಾಗಲ್ವ? ನಾನು ಯಾವುದೋ ರಾಜಕೀಯವಾದಂತಹ ಗಹನವಾದ ಆಲೋಚನೆಯಲ್ಲೆಲ್ಲ ಇರುವಾಗ ಹಾಗಿರ್ತೇನೆ. ಅದನ್ನೇ ನೀನು ಸಿಂಧು ಅಂತ ಭಾವಿಸಿದ್ರೆ ಆಗುವುದಿಲ್ಲ. ಮತ್ತೆ ನೀನು ಎಷ್ಟೇ ಹೇಳು ಕೋಟಿ, ನೀನು 1000 ಉಪಮೆ ಕೊಡು, 1000 ಉದಾಹರಣೆ ಕೊಡು, ಹುಟ್ಟಿನಿಂದಲೂ ನೀನು ಹೊಟ್ಟುವಿಲ್ಲ, ನೀನು ಹೊಟ್ಟುವಿಲ್ಲ, ನೀನು ಹೊಟ್ಟುವಿಲ್ಲ. ನಿನ್ನ ಯಾರು ಕೇಳುವುದಕ್ಕೆ ಬರ್ತಾರೆ? ಎಲ್ಲರಲ್ಲೂ ಹೇಳ್ತೇನೆ, ಕೋಟಿ ಎನ್ನುವ ಹೊಟ್ಟುವಿಲ್ಲ. ನಿಮಗೊಂದು ಮಾತು ಹೇಳ್ತೇನೆ. ಏನು? ನೀವು ನನ್ನ ಜಾತಿಯನ್ನು ನನ್ನನ್ನು ಎಷ್ಟೇ ನಿಂದಿಸಿದ್ರು ನಾನು ತಾಳ್ಮೆಯಿಂದ ಅದನ್ನು ಕೇಳ್ತೇನೆ, ಸುಮ್ಮನಿರ್ತೇನೆ. ಆದ್ರೆ ಇದೇ ಮಾತು ಎಲ್ಲಿಯಾದ್ರೂ ನನ್ನ ತಮ್ಮನ ಕಿವಿಗೆ ಬಿದ್ದರೆ ಅದರ ಪರಿಣಾಮ ಏನುತ್ತ ನಿಮಗೆ ಊಹನೆ ಮಾಡ್ಲಿಕ್ಕೂ ಕಷ್ಟ ಆದೀತು ಸ್ವಾಮಿ. ನಿನ್ನ ತಮ್ಮ ಎಲ್ಲಿದ್ದಾನೆ? ನನ್ನ ತಮ್ಮ ಎಲ್ಲಿದ್ದಾನೆ? ಇಲ್ಲಿ ತಾಳೆ ಮರ ತುದಿಯಲ್ಲಿದ್ದಾನೆ. ನಿನ್ನ ತಮ್ಮ ಸ್ವರ ಏರಿಸಬೇಡಿ ನೀವು. ಏನಾಗ್ತದ? ಅವ ಬಂದ್ರೆ ಅನಾಹುತ ಆದಿತ್ತು. ನಿನ್ನ ತಮ್ಮನಿಗೆ 3 ಕಣ್ಣಿಲ್ಲಲ್ಲ? 3 ಕಣ್ಣು ಬೇಡ, 4 ಕೈ ಇಲ್ಲಲ್ಲ? 4 ಕೈ ಬೇಕು ಅಂತ ಇಲ್ಲ. ಹಾಗಾಡಿಕೊಂಡು ಬರುದಲ್ಲ? ಕರ್ಕೊಂಡು ಬಂದ್ರೆ ಸಾಕು. ಹೌದಾ? ಬೇಡ ಅವನ ಸುದ್ದಿ ನಿಮಗೆ. ನಿನ್ನ ಸ್ವರ ಏರಿಸಬೇಡಿ. ಏನು ಸ್ವರ ಏರಿಸಿದ್ರಲ್ಲ? ಅವ ಕೇಳಿದ್ರೆ ಹೊಟ್ಟೆಗಿಲ್ಲ ನಿನಗೆ ಜಾತಿ ಸುದ್ದಿ ಏನಾಗುತ್ತದೆ ಅಂತ ಬೇಕಲ್ಲ?
ಸಾಯಿ ಬಿಡು ಅಂತ ನಿನ್ನಲ್ಲಿ ಎಷ್ಟು ಸಲ ಹೇಳಿದೆ, ಬಿಟ್ಟಿಯ ನೀನು? ಹಾಗೆ ಮಾಡಿದಲ್ಲ ನಾನು. ಏನು ಸತ್ತ ಹ. ಬಿಟ್ಟೆ. ತಮ್ಮ ಸಾಯಿ ಬಿಡು ಅಂತ ಹೇಳಿದಕ್ಕೆ ಸತ್ತ ಮೇಲೆ ಬಿಟ್ಟಿ ಅಲ್ವಾ? ಸತ್ತ ಮೇಲೆ ಬಿಟ್ಟಿದ್ದೇನೆ. ಏನು ಆಯ್ತು ಅಂತ ಗೊತ್ತುಂಟು ನಿನಗೆ? ಪ್ರಕರಣ ಎಲ್ಲಿಗೆ ಮುಟ್ಟುತ್ತದೆ ಅಂತ? ಏನಾಯ್ತು? ಮಂತ್ರಿಯನ್ನು ಕೊಂದದ್ದು ನೀನು. ಅರಮನೆಗೆ ವಿಚಾರ ತಿಳಿಯಿತು ಅಂತ ಆದ್ರೆ ಹಾ. ನಾಳೆ ನನಗೆ ಎಂತ ಶಿಕ್ಷೆ ಆಗ್ತದೆ ಅಂತ ಗೊತ್ತುಂಟು ನಿನಗೆ? ಏನು ಮಾಡ್ತಾರೆ? ಒಂದಲ್ಲ ಒಂದು ಸಮಸ್ಯೆನೇ ಸೃಷ್ಟಿ ಮಾಡ್ತಾ ಇರ್ತೀಯಲ್ಲ ನೀನು. ಕೊಂದಿದ್ದಿ ಹೋಗಿ ನೋಡು, ಬಯಲು ಪ್ರದೇಶದಲ್ಲಿ ಆಲದ ಮರ ಬಿದ್ದ ಹಾಗೆ ಬಿದ್ದಿದೆ ಹೆಣ. ಹೌದಾ? ಹೌದು. ಅದನ್ನ ಹಾಗೆ ಬಿಟ್ಟು ಹೋಗುದು ನೋಡಿ. ಇಷ್ಟೆಲ್ಲ ಮಾಡಿದ್ದೇನೆ, ಅದಕ್ಕೊಂದು ವ್ಯವಸ್ಥೆ ಮಾಡು. ವ್ಯವಸ್ಥೆ ನಾನೇ ಮಾಡ್ತೇನೆ. ಮಾಡು. ಆವಾಗ ಗದ್ದೆಯ ಬದುವನ್ನು ಕಡಿದು ಬಿಟ್ಟೆ. ಹಾ. ಈಗ ಈ ಹೆಣವನ್ನು 3 ತುಂಡು ಮಾಡಿ ಅದೇ ಬದುವಿಗೆ ಇಟ್ಟು ಮುಚ್ಚಿ. ಅವರೇ ಬಿಟ್ಟಿದ್ದೆ. ಒಳ್ಳೆ ಕೆಲಸ. ಆದ್ರೆ ಒಂದು ಏನು? ಪ್ರಕರಣ ದೊಡ್ಡದಾಗ್ತದೆ. ಹಾ. ಯಾವುದಕ್ಕೂ ನಮ್ಮ ಮಾವನನ್ನು ಕಾಣುವ. ಚೆನ್ನಯ್ಯ, ಮಾವಯ್ಯ. ಗದ್ದೆಯಂಚಿಗೆ ಹೋಗಿ ಬರ್ತೀನಿ ಅಂತೇಳಿ ಇಬ್ರು ಹೋದವರು. ಹೋಗುವಾಗ ನಗುನಗುತ್ತಾ ಹೋದವರು, ಬರುವಾಗ ಇಬ್ರು ನೆಲನೋಟಕರಾಗಿದ್ದೀರಿ. ಇದೇನು ಮಗ, ಮೈಯೆಲ್ಲ ಬೆವರಿದೆ, ಮೈ ತುಂಬಾ ಕೆಸರಾಗಿದೆ, ಇದೇನು ರಕ್ತಸಿಕ್ತವಾಗಿದೆ. ಏನಾಯ್ತು ಮಕ್ಕಳೇ, ನೀನು ಯಾಕೆ ತಲೆ ತಗ್ಗಿಸ್ತಾ ಇದ್ದೀರಿ? ನೀವು ಹೇಳಿದಂತೆ ಗದ್ದೆಯನ್ನು ಕಾಣುವುದಕ್ಕಾಗಿ ಹೋದವರು ನಾವು ಇವರು ಜೊತೆಯಾಗಿ ಹೋದಾಗ ಏನು ಕಾಣುತ್ತಾ ಇದ್ದೇವೆ ದೃಶ್ಯ? ನಮ್ಮ ಗದ್ದೆಯೆಲ್ಲ ರಾಮ ಸಮುದ್ರದ ಹಾಗೆ ಗೋಚರಿಸ್ತಾ ಇತ್ತು. ಎಲ್ಲ ನಮ್ಮ ಬಿದ್ದಿರತ ಬೀಜ ಎಲ್ಲ ಕೊಳೆತು ಹೋಗಿತ್ತು ಸ್ವಾಮಿ. ಇದನ್ನು ಕಂಡು ಮನಸ್ಸಿಗೆ ಬೇಸರವಾಯಿತು. ಮಹಾ ಯಾರು ಹೀಗೆ ಮಾಡಿರ್ಬೋದು ಎಂಬುದಾಗಿ ತರ್ಕಿಸಿದಾಗ ಇದಕ್ಕೆ ಮೂಲ ಕಾರಣ ಬುದ್ಧಿವಂತನಲ್ಲದೆ ಬೇರೆ ಯಾರು ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಆಯಿತು. ವಿಚಾರವನ್ನು ತಿಳಿದ ತಕ್ಷಣವೇ ಇನ್ನೇನು ಮಾಡುವುದು, ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ ನಮ್ಮ ತಮ್ಮ. ನಮ್ಮ ಗದ್ದೆಯ ಪದವನ್ನು ಕಡಿದು ಗದ್ದೆಯಲ್ಲಿ ಬಿಟ್ಟ. ಒಳ್ಳೇದಾಯ್ತು, ಅದು ಒಳ್ಳೇದಾಯ್ತು. ನಮ್ಮದು ಕೊಳೆತು ಹೋಯ್ತು, ಅವರದ್ದು ಬಚ್ಚಿ ಹೋಯ್ತು ಅಂತ ಆಯ್ತು. ಅಷ್ಟು ಗೊತ್ತಿಗೆ ಇಲ್ಲಿ ವಿಚಾರ ಗೊತ್ತಾಗುದು ಬೇಡ. ಅವರು ಬರುವಾಗ ಇರುವುದು ಬೇಡ, ಕೋಪಿಷ್ಟ ಇವ ಎಂಬುದಾಗಿ ಇವನನ್ನು ನಮ್ಮ ಕುಲಕಸುಬಿಗಾಗಿ ಕಳುಹಿಸಿದೆ. ಬುದ್ಧಿವಂತರು ಬಂದ್ರು, ನನ್ನಲ್ಲಿ ವಿಚಾರಿಸಿದ್ರು, ನಾವೇನು ಮಾಡಲಿಲ್ಲ ಅಂತ ಹೇಳಿದೆ. ಆಮೇಲೆ ನಮ್ಮನ್ನು ಪರಿಪರಿಯಾಗಿ ನಿಂದಿಸುವುದಕ್ಕೆ ಮುಂದಾದ್ರು. ಬಾಯಿಗೆ ಬಂದಂತೆ ನಮಗೆ ಬೈದ್ರು. ನಾನೇನು ಮಾತಾಡಲಿಲ್ಲ, ಸಹಿಸಿಕೊಂಡೆ. ಹೌದಾ? ನಮಗೆ ಬೈದ್ರು. ಆಮೇಲೆ ನಮಗೆ ನಮ್ಮ ತಂದೆ ತಾಯಿಗಳಿಗೆ ಬೈದ್ರು. ಹೌದು, ಅವನ ಮುಸುಡು ಮುಡಿ ಮಾಡಬೇಕಿತ್ತು. ನಮ್ಮ ತಂದೆ ತಾಯಿಗಳಿಗೆ ಬೈಲಿ, ಆದ್ರೂ ನಾನು ಸುಮ್ಮನಿದ್ದೆ. ನಮ್ಮ ಜಾತಿಗೆ ನಿಂದಿಸಿದ್ರು. ಜಾತಿಗ? ಹೌದು, ಪಾಪಿ ಮಗ. ಜಾತಿಗೆ ನಿಂದಿಸಲಿ ಬಾವಯ್ಯ. ಕೊನೆಗೆ ನಿಮ್ಮನ್ನು ಬಾಯಿಗೆ ಬಂದ. ನಾನು ಇರ್ತಿದ್ದೆ ಅವನ. ನಾನು ಹೇಳಿದೆ, ಸ್ವರ ಏರಿಸಿ ಮಾತಾಡಬೇಡಿ, ನನ್ನ ತಮ್ಮ ದೂರದಲ್ಲಿದ್ದಾನೆ, ಅವನಿಗೆ ಕೇಳಿದ್ರೆ ಅನಾಹುತ ಆಗ್ತದೆ ಅಂತ ಎಷ್ಟು ಹೇಳಿದ್ರು ಕೇಳದೆ ಸ್ವರ ಏರಿಸಿ ಪರಿಪರಿಯಾಗಿ ನಮ್ಮನ್ನು ನಿಂದಿಸಿದ್ರು, ಬೈದ್ರು. ಸ್ವರ ತಮ್ಮನಿಗೆ ಕೇಳಿತು, ಓಡೋಡಿ ಬಂದ, ಅವರನ್ನು ಕಡಿದು ಕೊಲ್ಲುವುದಕ್ಕೆ ಮುಂದಾದ, ತಡೆದೆ, ಆದ್ರೂ ಬಿಟ್ಟಿಲ್ಲ. ಆ ಬುದ್ಧಿವಂತರನ್ನು ನಮ್ಮ ತಮ್ಮ ಬುದ್ಧಿ ಕೊಂದ. ಪೆರುಮಳನ ಮಾತ್ಯನ ತಂದಿರೇ ಅವಮಾನ, ತಂದಿರೇ ಅವಮಾನ, ಕೀರ್ತಿಯನ್ನು ದಿಸಿದಿರೇ ಚಲಕರಣವಾಯ್ತು. ಕಂದರಿರ ಕೊಲುವನು ಧರಾಧಿಪಾಗ
ಮುಂದೆಲೇಸು ಇನ್ನೆತ್ತಣದು ಕಡ ಬಂದುದೈ ಕಡೆಗಾಲ ಬಂದುದೈ ಕಡೆಗಾಲವು ಕಂದರೆ ಕೊಂದಿರೇ ಅಕಟ ಎಂತ ಕರ್ಕಶವಾದ ನುಡಿಗಳನ್ನು ನಾನು ಕೇಳ್ತಾ ಇದ್ದೆ. ಬುದ್ಧಿವಂತನನ್ನು ನೀನು ಕೊಚ್ಚಿ ಕೊಂದೆಯ ಮಗನೇ ಕೊಂದು ಬಿಟ್ಟ. ಎಲ್ಲಾದ್ರೂ ಈ ವಿಚಾರ ಮಹಾರಾಜರಿಗೆ ತಿಳಿದ್ರೆ ನಮಗೆ ಇನ್ನು ಉಳಿಗಾಲ ಇಲ್ಲ ಮಕ್ಕಳೇ, ನಮಗೆ ಉಳಿಗಾಲ ಇಲ್ಲ. ನೀವು ಬಂದ ನಂತರ ಸಂತೋಷದಿಂದ ಜೀವನವನ್ನು ಸಾಗಿಸ್ತಾ ಇದ್ದವ ನಾನು, ನನಗೇನು ಹೆದರಿಕೆ ಇಲ್ಲ. ಈಗ ಮಹಾರಾಜರನ್ನು ಎದುರಾಗಿಕೊಂಡ್ರೆ ನಮ್ಮ ಕುಲ ಬದುಕುವುದು ಹೇಗೆ, ನಾವು ಬದುಕುವುದು ಹೇಗೆ? ಮಹಾರಾಜರು ನಮ್ಮನ್ನು ಕೊಲ್ಲದೆ ಬಿಡ್ತಾರ? ಮನೆಯೊಡು ಬರೆದ ವಿಧಾತನ ನೇಮದಂತೆ ವಿಧಾತನ ನೇಮದಂತೆ ಊತಣಿಗನು ಕೈವನಾದರೆ ಶಿಕ್ಷೆಯ ಊತಣಿಗನು ಕೈವನಾದರೆ ಶಿಕ್ಷೆಯ ಈತಿ ನಮ್ಮೊಳಗಿಲ್ಲವೈ ಆತನಿಲಾಲಿಸು ಮನೆಯೊಳು ಮಾವಯ್ಯ, ಮಕ್ಕಳೇ ಯಾಕೆ ಮಾವಯ್ಯ ಈ ರೀತಿಯಾಗಿ ದುಃಖಿಸುತ್ತಿದ್ದೀರಿ? ಮತ್ತೇನ್ ಮಾಡಬೇಕು ಮಗನೇ? ಮಾವಯ್ಯ, ಒಂದು ಮಾತು ಕೇಳ್ತೇನೆ ನಿಮ್ಮಲ್ಲಿ. ಏನಪ್ಪ? ಈ ಪ್ರಪಂಚದಲ್ಲಿ ನಾಚಿಕೆ, ಮಾನ, ಮರ್ಯಾದೆ ಇವುಗಳನ್ನೆಲ್ಲ ಬಿಟ್ಟು 100 ವರುಷ ಬದುಕುವುದಕ್ಕಿಂತ ಇವುಗಳನ್ನೆಲ್ಲ ಉಳಿಸಿ 3 ದಿನದ ಬದುಕು ಸಾಗಿಸಿದರೆ ಆತನ ಬದುಕು ಸಾರ್ಥಕವಾಗುವುದಿಲ್ವೇ? ನಿನ್ನ ಪ್ರಾರ್ಥನೆ ಹೇಳಿದ್ದಾರೆ ಮಗ. ಆ ಹಾಗಂದ್ರೆ ನಾವು ಬದುಕುವುದು ಹೇಗೆ ಮಗನೇ? ಮಾವ, ಅಷ್ಟು ಮಾತ್ರವಲ್ಲ, ಆಕಾಶವೇ ಕೆಳಗೆ ಬೀಳ್ತದೆ ಎನ್ನುವಂತಹ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಕೈಯಲ್ಲಿ ಅದನ್ನು ತಡೆದು ನಿಲ್ಲಿಸುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ ಮಗನೇ. ತಡೆದು ನಿಲ್ಲಿಸಿದೆವು ಎಂದಾದರೆ ತಮ್ಮ ಪ್ರಾಣವೇ ಹೋಗ್ತದೆ. ವಿಧಿ ನಿಖಿತ, ಬ್ರಹ್ಮನ ಹಣೆ ಬರಹ, ಬ್ರಹ್ಮ ಬರೆದಂತಹ ಬರಹ. ಆ ಬುದ್ಧಿವಂತ ನನ್ನಿಂದಲೇ ಸಾಯಬೇಕು ಎನ್ನುವ ಹಾಗೆ ಆ ಬ್ರಹ್ಮದೇವ ಬರೆದಿದ್ದಾನೆ. ಆತನ ವಿಧಿ ಲಿಖಿತವನ್ನು ತಪ್ಪಿಸುವುದಕ್ಕೆ ಯಾರಿಂದ ಸಾಧ್ಯ? ಅದರಿಂದಲಾಗಿ ನಮಗೆ ಅರಸರಿಂದ ಶಿಕ್ಷೆ ಆಗಬೇಕು ಅಂತ ಬಂದಿದ್ರೆ ಅದನ್ನು ತಪ್ಪಿಸುವುದಕ್ಕಾಗ್ತದ? ಬರ್ಲಿ, ಏನು ಈ ಬಂದ ವಿಚಾರ ಮಹಾರಾಜರಿಗೆ ಗೊತ್ತಾಗ್ಲಿ ಏನು ಮಾಡುವ? ಆಗ್ಲಿ ಏನೇ ಶಿಕ್ಷೆ ಅವರು ಕೊಡುದಿದ್ರು ಅದನ್ನು ಸಂತೋಷದಿಂದ ನಾವು ಇದು ಸ್ವಲ್ಪ ಹೊತ್ತಲ್ಲಿ ಜನ ಬಂದಾರು ಮಕ್ಕಳೇ, ಜನ ಬಂದಾರು. ಹೋಗಿ, ಊಟ ಮಾಡಿ ಮಕ್ಕಳು. ಊಟ ಮಾಡಿ. ಎಷ್ಟೊತ್ತಾಯ್ತು ಬಂದು ಸಿಹಿಯಲ್ಲ? ಕರೀತಾ ಇದ್ದೇನೆ. ಸಾಯನ ಓ, ಏನು ನರ್ಸಣ್ಣ. ಅಷ್ಟನ್ನ ಶೆಟ್ಟಿ ಶೆಟ್ರು ಸ್ಕ್ರೂ ಮಾಡ್ಬೇಕು. ಮತ್ತೆ ಯಾವುದು ಸ್ಕ್ರೂ? ಸ್ಕ್ರೂ ಅಲ್ಲ, ಶೆಟ್ರು. ಮನೆಯಲ್ಲಿ ಏನುದು? ಮನೆಯಲ್ಲಿ ಹೆಂಡತಿ ಇದ್ದ ಸೀರೆ ಅಲ್ಲ ನಿಮ್ಮ ಕುತ್ತಿಗೆ. ಈಗ ನಿಮ್ಮ ಮನೆಯಲ್ಲಿ ಎಲ್ಲಾದ್ರೂ ಹೆಂಡತಿ ಹೋಗ್ಬೇಕಿದ್ರೆ ಏನ್ ಮಾಡುದು? ಹೆಂಡತಿದಲ್ಲ, ನನ್ನ ಬೆಲೆ ಸನ್ಮಾನ ಆದದ್ದು, ನಮ್ಮ ಯಜಮಾನರು ಕೊಟ್ಟದ್ದು. ಸುಮ್ಮನೆ ಅಲ್ಲ, ಸೀರೆಯ ಸನ್ಮಾನ. ಅದಕ್ಕೆ ಶೆಟ್ರು ಅಂತ ಹೇಳುದು. ಮತ್ತೆ ನಾವು ಏನು ಆಗಲೇ ಬಂದು ಕರೀತಾ ಇದ್ದೇನೆ, ಕೇಳುದಿಲ್ಲ ಕಿವಿ ನಿನಗೆ? ಕಿವಿ ಕೇಳ್ತದೆ, ಕಿವಿಗೂ ಕೇಳ್ತದೆ, ಕಣ್ಣು ಕಾಣ್ತದಲ್ಲ? ಕಣ್ಣು ಕಾಣ್ತದೆ. ಏನು ಸುಮ್ಮನಿದ್ದಿ? ಏನು ಏನು ಬಂದದ್ದು? ಏನು ತಾವು? ಕಾರಣ ಉಂಟು ಬರುವುದಕ್ಕೆ. ಏನು ಎಲ್ಲಿದ್ದಾರೆ ನನ್ನ ಮೊಮ್ಮಕ್ಕಳು? ಹೌದು, ಅಳಿಯಂದ್ರಿ ಮಕ್ಕಳಿದ್ದಾರೆ, ಒಳಗೆ ಊಟ ಮಾಡ್ತಾ ಇದ್ದಾರೆ. ಕೋಟಿ ಚೆನ್ನಯ್ಯರು ಎಲ್ಲಿದ್ದಾರೆ? ಅವರು ಸ್ವಲ್ಪ ಅವರದ್ದು ಅಧಿಕ ಪ್ರಸಂಗ ಜಾಸ್ತಿ ಆಗ್ತದೆ, ಹೌದಲ್ಲ? ಹಾಗಾಗಿ ಬಂದಿದ್ದೇನೆ. ಈ ಪ್ರಸಂಗದಲ್ಲಿ ಅವ್ರದ್ದು ಅಧಿಕ ಪ್ರಸಂಗವ? ಅಧಿಕ ಪ್ರಸಂಗ ಅಲ್ಲ. ಮತ್ತೆ ಯಾಕೆ ಬಂದದ್ದು ತಾವು? ಬಂದದ್ದು ನಮ್ಮ ಮಹಾರಾಜರು ಕಳಿಸಿಕೊಟ್ಟದ್ದು, ಕರ್ಕೊಂಡು ಬರ್ಬೇಕಂತ ಅಲ್ಲಿಗಂತ. ನೀನಾಗಿ ಕರ್ಕೊಂಡು ಬರ್ತೀಯಾ
ಅಲ್ಲ ಮಹಾರಾಜರು ಕರ್ಕೊಂಡ್ ಬರ್ಬೇಕಂತೇಳಿ ನಿಮ್ಮನ್ನು ಕಳಿಸಿದ್ದ. ನನ್ನನ್ನು ಒಂದು ವೇಳೆ ಬರದಿದ್ರೆ ಏನಂದ್ರೆ ಬರದಿದ್ದರೆ ಏನು ಮಾಡ್ತೇನೆ, ಅವರ ಕಿವಿ ಹಿಡಿದು ಕರೆದುಕೊಂಡು ನಾಲ್ಕು ಸೀರೆ ಹಾಕೊಂಡು ಬಂದು ನಾನು ಜೋರು ಮಾಡು ಸನ್ಮಾನ ಅಂತ ಹೇಳೋಣ. ಈ ಒಳಗಡೆ ಕುತ್ಕೊಂಡು ಸನ್ಮಾನ. ಅಯ್ಯೋ ಕಾಪಾಡಿ 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 ಬಾವ ಎಲ್ಲಿಗೆ ಓಡುವ ಇಲ್ಲಿಗೆ? ಯಾರು ಬೇಕು? ಯಾರು ಬೇಕು ಅಲ್ಲಿಗೆ? ಜನ ಯಾರು? ಶೆಟ್ರು ಶೆಟ್ರು ಅರಮನೆಯಲ್ಲಿ ಏನ್ ಕೆಲಸ? ಜನಗಳಿಗೆ ಅಕ್ಕಟ್ಟು ಉಂಡು ಹಾಕೋ ಈ ಅಕ್ಕಚ್ಚಿ ಕೊಟ್ಟವರಿಗೆ ಇಷ್ಟೆಲ್ಲ ಕೆಲಸ ಬಂತು. ಸನ್ಮಾನ ಅಂತ ಹೇಳಿ ತೋರಿಸಿದ್ರು. ಅಲ್ಲ ಏನು ಸಮಾಧಾನ ಯಾರನ್ನ ಇಟ್ಕೊಂಡು ಇದಾಗಿದೆ ನಾನು ಯಾರನ್ನ ಕರ್ಕೊಂಡು ಹೋಗುದು? ಯಾರನ್ನ? ಇಲ್ಲ ದಮ್ಮಯ್ಯ ತಮ್ಮಯ್ಯ ಅಲ್ಲಿಂದ ಬಂದದ್ದು ಅವರ ಮಾತು ಕೇಳ್ಬೇಕಲ್ಲ, ಇನ್ನಿಲ್ಲ ಈಗ ಇದು ಗೊತ್ತಾಯ್ತಾ? ಗೊತ್ತಾಯ್ತಾ? ಕೂಡಿತ ನಿನ್ನಿಂದ? ಕೂಡಿತ? ಇಲ್ಲ ಯಾಕಂದ್ರೆ ನೀವು ಸೀರೆ ಹೇಳ್ಕೊಂಡು ಹೋಗ್ಬೇಕಾಗ್ತದೆ ನೋಡಿ. ಹೋಗು ಹೋಗ ಇಲ್ಬೇಡಿ ಕೊಂದನ. ಹೋಗ ಮೊನ್ನೆ ಅಕ್ಕಚ್ಚಿಗೆ ಹೋಗಿ ಇವನ ಮಂಡ್ಯ ಆ ಮಂಡ್ಯ ಒಳಗೆ ಬಿದ್ದು ಇವತ್ತು ಕಾಲು ಸುತ್ತಾಗಿತ್ತು. ಈಗ ಏನ್ ಮಾಡೋದು? ಏನಾಗ್ತದೆ, ಎಲ್ಲಿ ಏನ್ ನಡೀತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೋಗ್ಲೇಬೇಕಾದ ಅನಿವಾರ್ಯತೆ ಉಂಟು. ಹೋಗ್ಲೇಬೇಕು ಮಕ್ಕಳೇ. ಆದ್ರೆ ಹೋದಂತ ನೀವು ಕ್ಷೇಮವಾಗಿ ಹಿಂದಿರುಗಿ ಬರ್ಬೇಕಿದ್ರೆ ಇದ್ರೆ ನಮ್ಮ ಆರಾಧ್ಯ ದೈವ ಕಲ್ಲುಟ್ಟಿ ಒಬ್ಬರಿದ್ದಾರೆ. ನಮ್ಮ ಕುಟುಂಬವನ್ನು ಇಷ್ಟರ ರಕ್ಷಣೆ ಮಾಡಿಕೊಂಡು ನಾವು ಕರೆದಾಗ ಹೂವು ಕೊಟ್ಟು ನಮ್ಮ ಬೆನ್ನ ಹಿಂದೆ ವ್ಯವಸಾಯ ನಿಂತವಳು ಆ ಕಲ್ಲುಟ್ಟಿ ನಮಗೆ ರಕ್ಷಣೆ ಬಿಟ್ಟರೆ ಬೇರೆ ಯಾರಿಲ್ಲ. ತಾಯಿ ಕಲ್ಲುಟ್ಟಿಯೇ ನನ್ನ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗದ ಹಾಗೆ ಹೋದವರು ಹಾಗೆ ಹಿಂದಿರುಗಿ ಬಂದ್ರೆ ಕಲ್ಲುಟ್ಟಿಗೆ ಒಂದು ಸೀರೆ ಉಡಿಸಿ ಎಷ್ಟೋ ವರ್ಷ ಹಳೆಯ ಸೀರೆಯನ್ನು ತಿಳಿಸಿ ಹೊಸ ಸೀರೆಯನ್ನು ಉಡಿಸ್ತೇನೆ. ಹೌದು. ನಮ್ಮ ಕುಟುಂಬದ ಇನ್ನೊಂದು ದೈವ ಪಂಜುರ್ಲಿ. ಯಾರು? ಹೌದಮ್ಮ. ಹೌದು. ಸ್ವಾಮಿ ಪಂಜುರ್ಲಿ ನನ್ನ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಹಾಗೆ ಹಿಂದೆ ಬಂದ್ರೆ ನಿನಗೆ ಜೋಡು ಕೊಡ್ತೇನೆ ಜೋಡು ಕೊಡ್ತೇನೆ. ಇಲ್ಲ ಅಂತ ಯಾರಾದ್ರೂ ಹೇಳಿದ್ರ? ಪಂಜುರ್ಲಿ ಕಟ್ಟುವವರಿಗೆಲ್ಲ ಹೇಳಿದ್ರು. ಅಲ್ಲಿ ಜೋಡು ಅಂದ್ರೆ ಜೋಡು ಕೋಲ ಕೊಡ್ತೇನೆ ಅಂತ ಹೇಳಿದ್ರು. ಹಾಗೆ ಹಾಗೆ ಆಯ್ತಾ? ಸ್ವಾಮಿ ಕೊರಗಜ್ಜ ನನ್ನ ಮಕ್ಕಳಿಗೆ ನೀನೇ ರಕ್ಷಣೆ ಕೊಡು, ನಿನಗೊಂದು ಕುಜಿಲಿ ಇಡ್ತೇನೆ, ಅದು ಯಾಕೆ? ಸೇಂದಿ ಇಡ್ತೇನೆ ಅಂತ. ಹಾಗೆ ಹಾಗೆ ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುವಂತ ಸಂದರ್ಭದಲ್ಲಿ ಒಂದು ವಿಷಯ ಹೇಳ್ತೇನೆ ನಿಮಗೆ. ನಾವು ಏನು? ಸರಿ. ಅದನ್ನು ನೆನಪಿಟ್ಕೊಳ್ಳಿ ಮತ್ತೆ ದೇವಿಯೇ ಕಾಪಾಡಿ.